ವಿಘ್ನರಾಜ ಹಿರಿದು ಸಂಸ್ಕೃತಿ ಅಂಬು ಕೈ ಮುಗಿದು ಅಂಬುಳಿಯರ ಪಾದ ಮುಯಗೆ ಕೊಡಲು ಪವನಿ ಪೆನಿ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದಾಗ ನಮಗೆ ಅರಿವಿಲ್ಲದೆ ನಮ್ಮ ಕರಗಳು ಜೋಡಿಸಲ್ಪಟ್ಟವು, ಶಿರ ಬಾಗಲ್ಪಟ್ಟಿತು. ತಾಯಿ, ಪ್ರಣತಿ ಎಂದರೆ ದಿವ್ಯ ಪ್ರಭೆ ಎಂಬ ಅರ್ಥದೊಂದಿಗೆ ಬಾಗುವಿಕೆ ಎನ್ನುವಂತಹ ಅರ್ಥವನ್ನು ಧರಿಸುತ್ತದೆಯಂತೆ. ಅದೇ ಪ್ರೇರಕ ಶಕ್ತಿಯಾಗಿ ನಮ್ಮನ್ನು ಬಾಗುವ ಹಾಗೆ ಮಾಡಿದೆ. ನಮಗಿಂತಲೂ ಆದಿಯವಳು ನೀನು, ಮಾಯಾ ಸ್ವರೂಪಳು. ಹಾಗಾಗಿ ಆದಿಮಾಯಾ ಎನ್ನುವ ಹಾಗೆ ನುತಿಗೈಯುತ್ತಾ ಇದ್ದೇವೆ. ನಮಗೆ ಆವರಿಸಿದಂತಹ ಭಯವನ್ನು ನಿವಾರಿಸಿದ ಮಹಾ ಭಯ ನಿವಾರಣೆ ನೀನು. ದಯಾಸಾಗರೆಯಾಗಿ ನಮ್ಮನ್ನು ಮುನ್ನಡೆಸುವಂತಹ ಕರ್ತೃತ್ವ ಶಕ್ತಿಯನ್ನು ಹೊಂದಿದವಳು ಎನ್ನುವುದು ಸ್ಪಷ್ಟವಮ್ಮ. ಹಾಗಾಗಿ ನಿತ್ಯ ನಿರ್ಮಲೆಯಾದಂತಹ ನೀನೇ ನಮಗೆ ಸತ್ಪಥವನ್ನು ತೋರಿ ಮುನ್ನಡೆಸಬೇಕು ಎನ್ನುವ ಹಾಗೆ ಭಕ್ತಿಯ ಪ್ರಾರ್ಥನೆಯಮ್ಮ ನಮಗೆ ತುಂಬಿದಂತಹ ಜಲರಾಶಿಯ ಮೇಲೆ ದಿಕ್ಕು ಕಾಣದೆ ನಾವೆಲ್ಲರೂ ಬಳಲುತ್ತಿರುವ ಸಮಯದಲ್ಲಿ
ಓಂ ಎನ್ನುವಂತಹ ನಿನಾದವನ್ನು ಕೇಳಿ ಬಂತು. ಅದನ್ನೇ ಭಕ್ತಿಯಿಂದ ಉಚ್ಚರಿಸಿದವರು ನಾವು. ಅಜ್ಞಾನ ಎನ್ನುವಂತಹ ಅಂಧಕಾರದಲ್ಲಿ ನಾವೆಲ್ಲರೂ ಬಳಲುತ್ತಿದ್ದೇವೆ. ಹಾಗಾಗಿಯೇ ಸುಜ್ಞಾನವನ್ನು ಕೊಡುವುದರ ಮೂಲಕ ನಾವು ಮುಂದೆ ಮಾಡಬೇಕಾದಂತಹ ಕಾರ್ಯವಾದರೂ ಏನು ಎಲ್ಲವನ್ನು ತಿಳಿಸಿ ನಮ್ಮನ್ನು ಕೊರೆಯಬೇಕಮ್ಮ. ನೀನಲ್ಲದೆ ಅನ್ಯರಾದೀಶರು ನಮ್ಮ ಅನುರಾಗದೊಳಿನ್ನು ರಕ್ಷಿಸುವ ನಮ್ಮೂವರ ಆವಿರ್ಭವ ತಾಯಿ ನಮ್ಮ ನೆಲೆಯೇನು ಬೆಲೆಯೇನು ಎಂಬುದಾಗಿ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ದಿವ್ಯ ಮಂಗಳ ರೂಪವು ಕಣ್ಣಿಗೆ ಗೋಚರಿಸುತ್ತಾಯಿ. ಆವಾಗಲೇ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವು ಅನುಗ್ರಹವಾಗಿದೆ. ಆವಾಗಲೇ ಅರ್ಥವಿಸಿಕೊಂಡಿದ್ದೇವೆ. ನೀನಲ್ಲದೆ ಅನ್ಯರು ಯಾರು ಈ ಶರದಿಯ ಮೇಲೆ ನಮ್ಮನ್ನು ಕೊರೆಯುವುದಕ್ಕೆ ಇಲ್ಲ ಎಂಬುದಾಗಿ. ಹಾಗಾಗಿ ಸಾನುರಾಗದಿಂದ ನಮ್ಮೂವರನ್ನು ರಕ್ಷಿಸಬೇಕು ತಾಯಿ. ಜಯ 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 ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಹುಟ್ಟಿಗೆ ನಾನೇ ಕಾರಣೀಕರ್ತಳು. ನಿಮಗೆ ಹರುಷದಿಂದಲೇ ಹೆಸರನ್ನಿರಿಸುವುದಕ್ಕಿದ್ದೇನೆ. ಗೌರವರ್ಣದಿಂದ ಶೋಭಿಸುತ್ತಿರುವ ನೀನೇ ಬ್ರಹ್ಮ, ನೀಳವರ್ಣದಿಂದ ಕಂಗೊಳಿಸುತ್ತಿರುವ ನೀನೇ ಹರಿ, ತ್ರಿನೇತ್ರಧಾರಿಯಾಗಿ ಶ್ವೇತವರ್ಣದಿಂದೊಪ್ಪುವ ನೀನೇ ಹರ. ಮಕ್ಕಳೇ, ನಿನ್ನಿಂದ ಮುಂದಕ್ಕೆ ಘನ ಕಾರ್ಯಾಗುವುದಕ್ಕಿದೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಪುನರಪಿಸಿ ಪಾಲಿಸಿ ಲಯಗೊಳಿಸಬೇಕು. ಅದಕ್ಕಾಗಿ ನಿಮ್ಮೂವರೆಗೂ ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗವನ್ನು ಅನುಗ್ರಹಿಸುವುದಕ್ಕಿದ್ದೇನೆ. ನಿನಗೆ ರಾಕ್ಷಸ ಗುಣ, ಸತ್ಯ ಲೋಕದಲ್ಲಿದ್ದುಕೊಂಡು ಶಕ್ತಿಯ ಕಾರ್ಯವನ್ನು ಮಾಡು. ನಿನ್ನಿಚ್ಛೆ ಅಂತ ಆಗಲಮ್ಮ ಹರಿ. ನಿನಗೆ ಸಾತ್ವಿಕ ಗುಣ, ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡು. ಹರ. ನಿನಗೆ ತಾಮಸ ಗುಣ, ಕೈಲಾಸದಲ್ಲಿದ್ದುಕೊಂಡು ವೇದ ಕಾರ್ಯವನ್ನು ಮಾಡು. ನಾನು ಕೊಟ್ಟಂತಹ ಕೆಲಸವನ್ನು ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡುತ್ತಾ ಬಂದಿರಿ. ನಮ್ಮ ಶ್ರದ್ಧೆಗೆ ತೊಡಕಾದ್ರೆ ದುಷ್ಟ ಶಕ್ತಿಯಿಂದ ಕಷ್ಟ ಬಂದ್ರೆ ಏನು ಮಾಡುವುದು? ಕಷ್ಟ ಬಂದಿತು ಎನ್ನುವ ಭಯವೇ ಚಿಂತಿಸಬೇಡಿ. ಭಕ್ತಿಯಿಂದ ನನ್ನನ್ನು ಭಜಿಸಿರಿ. ನಿಮಗೆ ಒದಗಿದ ಕಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಬಗೆಹರಿಸುತ್ತೇನೆ. ನಿಮಗೆಲ್ಲರಿಗೂ ಶುಭವಾಗಲಿ.
ಇಲ್ಲ, ವಿಚಾರಿಸುವುದಕ್ಕೆ ಸನಿಹದಲ್ಲಿ ಯಾರೂ ಇಲ್ಲ. ನೋಡೋಣ, ಜಲದಲ್ಲೇ ಮುಂದುವರಿಯುತ್ತೇನೆ, ಯಾರಾದರೂ ಸಿಗಬಹುದು. ಒಂದು ಗೊತ್ತಾಗುತ್ತಾ ಇಲ್ಲ. ಜಲರಾಶಿ ಯಾರಾದರೂ ಸಿಗಬಹುದು. ಮುಂದುವರಿದ್ದೇವೆ. ನೀನು ಎಲ್ಲಿಂದ ಬಂದೆ? ನೀನು ಎಲ್ಲಿಂದ ಬಂದೆ? ನೀನು ಯಾಕೆ ನನ್ನ ಮುಂದೆ ನಿಂತೆ? ನೀನು ಯಾಕೆ ನನ್ನ ಮುಂದೆ ನಿಂತೆ? ಕಷ್ಟ ಆಯ್ತಲ್ಲ. ನಾನು ಕೇಳಿದ್ದನ್ನೇ ಅವ ಕೇಳ್ತಾ ಇದ್ದಾನೆ. ನಾನು ಹೇಳ್ತಾನೆ, ಅವ ಹೇಳ್ತಾ ಇದ್ದಾನೆ. ನಾನು ಯಾರು ಎನ್ನುವ ಹಾಗೆ ನನಗೆ ತಿಳಿದಿಲ್ಲ. ನಾನು ಯಾರು ಎಂಬುದು ನನಗೆ ಗೊತ್ತಿಲ್ಲ. ಈಗ ತಾನೇ ನಾನು ಹುಟ್ಟಿಕೊಂಡವ, ಈಗ ತಾನೇ ನಾನು ಕೂಡ ಕಾಣಿಸಿಕೊಂಡವ. ಮೂರನೆಯವರು ಯಾರು ಕಾಣಿಸುತ್ತಾ ಇಲ್ಲ. ಇರುವುದು ಇರುವರೆ. ಹಾಗಿದ್ರೆ ನಾವಿರುವರು ಪರಸ್ಪರ ಸಂಬಂಧವನ್ನು ಬೆಳೆಸಿಕೊಳ್ಳಬೇಕಾಗಿದೆ. ಹೇಗೆ ಸಂಬಂಧ? ನಿನ್ನನ್ನು ಕಂಡಾಕ್ಷಣ ಪ್ರೀತಿ ವಾತ್ಸಲ್ಯ ಹುಟ್ಟಿದ ದೆಸೆಯಿಂದ ನಿನ್ನನ್ನು ತಮ್ಮ ಎನ್ನಲೆ, ನಿನ್ನನ್ನು ಕಾಣುವಾಗ ಭಕ್ತಿ ಗೌರವ ಹುಟ್ಟುತ್ತಾ ಉಂಟು. ಆದ್ದರಿಂದ ನಿನ್ನನ್ನು ಅಣ್ಣ ಎನ್ನಲೆ. ತಮ್ಮ ಇಷ್ಟು ಸಾಕಾಗುವುದಿಲ್ಲ. ಜಲದಲ್ಲಿ ನಾವು ಹೀಗೆ ಮುಂದುವರಿಯುವಾಗ ಮೂರನೆಯವೋರ್ವ ಕಾಣ ಸಿಕ್ಕಿದ ಎಂದಿಟ್ಟುಕೊಳ್ಳೋಣ. ಆತ ನಮ್ಮನ್ನು ಗುರುತಿಸುವುದಕ್ಕೆ ನಮಗೆ ಹೆಸರಿನ ಅವಶ್ಯಕತೆ ಇದೆ. ಈಗ ಹೆಸರು ಬೇಕು. ಇಲ್ಲಿ ನನಗೆ ನೀನು ಹೆಸರಿಡಬೇಕು, ನಿನಗೆ ನಾನು ಹೆಸರಿಡಬೇಕು. ಮೊದಲು ನಾನು ನಿನಗೆ ನಾಮ ಹಾಕ್ತೇನೆ. ನಾನು ಹಿರಿಯವ, ನನಗೆ ಹೆಸರು ನೀಡು. ಅಣ್ಣ, ನಿನ್ನನ್ನು ಮುಟ್ಟುವಾಗ ಮೃದುವಾದಂತಹ ಶರೀರ. ಮೃದುವಾದ ಶರೀರ ಪ್ರಕೃತಿ ನನ್ನದು ಮಾತ್ರವಲ್ಲ, ಅಣ್ಣ ನೀರಿನಲ್ಲಿ ನಿಂತು ಮಧು ಸೇವಿಸಿದವರಾಗೆ ಮಾಡ್ತಾ ಇದ್ದೀಯ. ನಾವಿರುವುದು ಎಲ್ಲಿ? ಎಲ್ಲಿ? ನೀರಿನ ಮೇಲೆ. ಜಲರಾಶಿಯ ನೀರಿನ ಮೇಲೆ ಯಾರಿದ್ರೂ ಹಾಗೆ ಮೃದುವಾದಂತಹ ಶರೀರ ಹೊಂದಿದ್ದರಿಂದ ಅಣ್ಣ ನಿನ್ನಗೆ ಹೆಸರು ಮಧು. ಮಧು. ನಿನ್ನ ನಮ್ಮ ಪರೀಕ್ಷೆ ಮಾಡ್ತೇನೆ. ಅಚಲವಾದಂತಹ ಶರೀರ, ಕರ್ಕಶವಾದಂತಹ ಸ್ವರ, ಕರ್ರಗಿನ ಮೈಬಣ್ಣ, ನಿನ್ನನ್ನು ಕೈಟಭ ಎನ್ನಲೇ. ಅಣ್ಣ ಮಧು. ಕೈಟಭ ಅಣ್ಣ, ಓ ಇಲ್ಲಿಂದ ಕೆಳಗೆ ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶದಲ್ಲಿ ಚುರು 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 ಚೂರು 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 ಬೇಕು ಅನ್ನಿಸುತ್ತಾ ಇದೆ. ಒಂದು ರೀತಿಯಾದಂತಹ ವೇದನೆ ಆಗುತ್ತದೆ. ಹಸಿವೆ ಅಲ್ವೇನು? ಹಸಿವೆಯೋ? ಏನು ಮಾಡೋಣ? ಏನು ಮಾಡುವುದು? ಜಲವನ್ನು ಶೋಧಿಸೋಣ, ಜಲವನ್ನು ಬಡಿಯೋಣ, ಕದಡೋಣ. ಜಲಚರ ಪ್ರಾಣಿಗಳು ತನ್ನಿಂದ ತಾನೇ ಮೇಲೆ ಬರುವುದಕ್ಕೆ ಸಾಧ್ಯ. ಬಂದಂತಹ ಪ್ರಾಣಿಯನ್ನು ಹೇಳಿದು ಮೇಲೋಣ.
ಕಮಲದ ಮೇಲೆ ಕುಳಿತಿದ್ದಾನೆ. ಎಲ್ಲಿದ್ದಾನೆ? ನೋಡ್ಬೇಡವಾ? ಹೌದು. ನನ್ನ ಬೆರಳಿಗೆ ನೇರವಾಗಿ ನೋಡಿ. ಅಣ್ಣ ಬೆರಳಿನಲ್ಲಿ ಉಗುರನ್ನು ನಾನು ತಿನ್ಬೇಕು. ಉಗುರಿನ ಎಡೆಯಲ್ಲಿ ಕೊಳೆಯು ಉಂಟು, ಅದನ್ನು ತಿನ್ನೋದು. ಒಂದು ಸುತ್ತು ಬಾ. ಹಾಗೆ ನೀನೆಲ್ಲ ಕಾಣುವುದು ಪುಣ್ಯಾತ್ಮ. ಒಂದು ಅರ್ಧ ಸುತ್ತು ಬಾ. ನಿನ್ನನ್ನು ಈಗ ನಾನು ಭಕ್ಷಿಸುವುದು. ಒಂದು ಸುತ್ತು ಹೆಚ್ಚು, ಹಾ. ಅಲ್ಲದಿದ್ರೆ ಕಡಿಮೆ. ಹಾ. ಭರ್ತಿಯಾಗುವ ಲಕ್ಷಣ ಇಲ್ಲ. ನಿನ್ನ ಜೊತೆ ಇದ್ದೇನಲ್ಲ ಭಕ್ತಿಯಲ್ಲಿ. ಇನ್ನೇನು ಅವನು ಇನ್ನು ಹಿಡಿಯಬೇಕು ಎನ್ನುವಷ್ಟರಲ್ಲಿ ಜಾರಿಕೊಂಡಿದ್ದಾನೆ. ಎಲ್ಲಿ ಹೋಗಿರಬಹುದು? ಎಲ್ಲಾದರೂ ಜಲದಲ್ಲಿ ಅಡಗಿರಬಹುದು. ಅರಸುತ್ತಾ ಬಂದಾನೆ ಹೊಡಿಗರಿ ಹೊರವು ಪಟ್ಟಣ ಹೆಚ್ಚಾಗುತ್ತಾ ಇದೆ ಅಂತೆ. ಬರ್ಲಿ ನೋಡು. ಹುಟ್ಟಿದವರು ಬೊಬ್ಬೆಯಲ್ಲೇ ಹುಟ್ಟಿದವರು. ಆವಾಗದಿಂದ ಹೇಳ್ತಾ ಇದ್ದೀರಿ ಯಾರು 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 ಅಂತ. ಯಾರು ಅಂತಾದ್ರೆ ಯಾರು 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 ನೀವು ಯಾರು ಅಂತ ಹೇಳಿದ್ರೆ ಯಾರು ಅಲ್ವೋ? ನೀವು ಹೇಳ್ತಾ ಇದ್ದೀರಿ ಹೇಳಿದ್ದೀಯ ನನ್ನು. ನೀನು ಯಾರು? ಜಲದಲ್ಲಿ ಕುಳಿತಿದ್ದೀಯ. ಓರ್ವನೇ ನಮ್ಮನ್ನು ನೋಡಿ ನಗುತ್ತಾ ಇದ್ದೀಯ.
ಯಾರು 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 ನಗೆಯಾಡಲು ಕಾರಣವೇನು? ಅಷ್ಟು ಮಾತ್ರವಲ್ಲ, ಅವರನ್ನು ನೋಡಿದ್ದೇವೆ, ಸಣ್ಣ ಪ್ರಾಣಿ. ಅವರು ಬೇಗ ಮೊದಲು ಕಂಡ ಘೋರದಲ್ಲಿ ಹೋದ ಕೆಲವೋ ಖಂಡನೆ ನೀನು ಹೇಳಬೇಕು. ನೀವು ನಿನ್ನನ್ನು ವಿಚಾರಿಸುವವರು ಯಾರು ಬಲ್ಲ? ತೀರ ಶೂರ, ಜನ ಗಂಭೀರ ವೀರ, ಮಧು ನೀರ ಮಧ್ಯದಲ್ಲಿ ಒಬ್ಬನೇ ಕುಳಿತು ಬಹಳ ಬಹಳ ಬೇಸರದಲ್ಲಿದ್ದೆ. ಹೇಗೆ ಕಳೆಯುವುದು ಎನ್ನುವ ಹಾಗೆ ಯೋಚಿಸುತ್ತಾ ಇದ್ದ ಹಾಗೆ ನೀವಿಬ್ಬರು ಕಾಣ ಸಿಕ್ಕಿದ್ದೀರಿ. ಬಳಿಗೆ ಬಂದವೇ ಕೆಲವೊಂದು ಪ್ರಶ್ನೆ ಕೇಳಿದ್ದೀರಿ. ನೀನು ಕೇಳಿದಂತಹ ಪ್ರಥಮ ಪ್ರಶ್ನೆ, ವೀರವ್ಯಾಕೆ ಕಿರುನಗೆ? ಯಾಕೆ ಕಿರುನಗೆ? ಯಾವತ್ತು ಕಾಣದೇ ಇರುವ ನಿಮ್ಮನ್ನು ಕಾಣುವಾಗ ಆಶ್ಚರ್ಯ, ಜೊತೆಯಲ್ಲಿ ಸಂತೋಷ. ಈ ಸಂತೋಷವನ್ನು ಹೇಗೆ ಹೊರಸೂಸುವುದು? ಹೇಗೆ 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 ಬಾಯಿ ಒಂದು ಸಂತಸವನ್ನು ಹೊರಸೂಸುವುದಕ್ಕೂ ಇವನಿಗೆ ಗೊತ್ತಿಲ್ಲ. ಅವನ ಸಂತೋಷ ಹೇಗೆ? ನಾವು ಹೇಗೆ ಬಲ್ಲ? ನಿಮಗೆ ಸಂತಸ ಆದರೆ ಯಾರಾದರೂ ನಿಂತಾರೆ, ಇದು ಸಂತಸವ. ಯಾರು ನಿಲ್ಲುವುದು ಬೇಡ, ಇದು ಅಟ್ಟಹಾಸ. ನನ್ನದ್ದು ಸುಹಾಸ, ಮಂದಹಾಸ. ನಮ್ಮದು ಮಂದಹಾಸ. ಹೌದಾ? ನೀನು ಕೇಳಿದಂತಹ ಮೊದಲ ಪ್ರಶ್ನೆಗೆ ಉತ್ತರ ಸಿಕ್ಕಿತಾ ಇಲ್ವೋ? ಸಿಕ್ಕಿತು. ನೀನು ಬೇರೆ ಯಾರಾದ್ರೂ ಇದ್ದಾರ ನೋಡು ನಿಯಂತ್ರಿಸುವುದಕ್ಕೆ, ನಮ್ಮನ್ನು ನಿಯಂತ್ರಿಸುವುದಕ್ಕೆ ಬರುವುದಿಲ್ಲ. ನಿನಗೆ ಉತ್ತರ ಕೊಡುವಾಗ ಮಧ್ಯದಲ್ಲಿ ಬೊಬ್ಬೆ ಹಾಕಿದ್ರೆ ಕಷ್ಟ ಆಗ್ತದೆ, ಸುಮ್ಮನೆ ನಿಂತುಕೋ ಅಂತ ಆಡಿದ. ನಮ್ಮ ಬೊಬ್ಬೆ ಮುಗಿದ ಮೇಲೆ ನೀನು ಮಾತಾಡಿದ್ರೆ ಸಾಕು. ನೀನು ಕೇಳಿದಂತಹ ಬಳಿಕದ ಪ್ರಶ್ನೆ, ನಿನಗೊಂದು ಏರಿಸಿದ್ರೆ ಬಂಡ ಅಂತ ನಿನ್ನನ್ನು ಕರೆದದ್ದು ಗೊತ್ತಾಯ್ತಲ್ಲ. ನಾನು ಬಂಡ ಅಲ್ಲ, ನೀನು ಬಂಡ. ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರ ಬಹಳ ಸುಲಭ. ಹೇಗೆ? ತುಂಬಾ ಸುಲಭ. ಹೇಗೆ? ಗೊತ್ತಿಲ್ಲ. ಅದು ಪ್ರಾಮಾಣಿಕವಾದಂತಹ ಉತ್ತರ. ಯಾಕೆ ಬಲ್ಲ? ಗೊತ್ತಿಲ್ಲದನ್ನು ನೀನು ಗೊತ್ತಿಲ್ಲ ಅಂತಲೇ ಹೇಳಿದೆ ಅಲ್ಲ, ಅದು ಆಕ್ಷೇಪವಲ್ಲ. ಇನ್ನೊಬ್ಬರ ಬಗ್ಗೆ ನಮಗೆ ಗೊತ್ತಿಲ್ಲದಿದ್ರೆ ಅದೇನು ಆಕ್ಷೇಪ ವಿಷಯವಲ್ಲ. ಆದ್ರೆ ಅವರವರ ಬಗ್ಗೆ ಅವರವರು ತಿಳಿದುಕೊಳ್ಬೇಕು. ನಿನಗೆ ನಿನ್ನ ಬಗ್ಗೆ ಗೊತ್ತುಂಟ? ಸಸ್ವರೂಪ ಜ್ಞಾನ ನಿನಗೆ ಉಂಟ? ಇದ್ರೆ ಹೇಳು. ನನಗೆ ನಾನು ಯಾರು ಅಂತ ಗೊತ್ತುಂಟು, ನಾನೇ ಯಾರು ಅಂತ ನಿಮಗೆ ಗೊತ್ತಾದ್ರೆ ನೀವು ಎದೆ ಒಡೆದು ಸಾಯುತ್ತೀರೋ ಎನ್ನುವಂತಹ ಸಂಶಯ ನನಗೆ. ಅದು ಒಡೆಯುವ ಎದೆಯೇ ನಮಗೆ ಇಲ್ಲ. ಹೌದಾ? ಕಾಣುತ್ತಾ ಇದೆಯಲ್ಲ ವಿಶಾಲವಾದಂತಹ ಜಲಧಿ. ಈ ಜಲಧಿಗೆ
ಹುಡುಕ್ತಾ ಇದ್ದೀನಿ. ಹೇಳದೇ ಇದ್ರೆ ಹಲ್ಲಿಗೆ ಹಲ್ಲು ತಾಗದ ಹಾಗೆ ನಿನ್ನನ್ನು ಅಡ್ಡಕ್ಕೆ ಹುಡುಕ್ತಾರೆ. ಗಂಟಲ ಬೆಳೆಯುವ ದಿಕ್ಕು ನನ್ನದು. ನೀನು ನನ್ನ ಅಣ್ಣ. ವೇಗವಾಗಿ ಕರೆಯುವಾಗ ಅದು ಮರಳ ಅಂತ ಆದದ್ದು. ಹಾಗೆ ನಿನಗೆ ಮರಳು ಯಾಕೆ ಬಲ್ಲ? ಯಾಕೆ? ಯಾರಾದ್ರೂ ಹೆಣಕ್ಕೆ ತುಳಿತಾರೆ. ನಾನು ತುಳಿದ ಮೇಲೆ ಅಲ್ವಾ ಅದು ಹೆಣ ಆದದ್ದು? ಶವಕ್ಕೆ ನೀನು ಗುದ್ದಿ ಏನು ಪ್ರಯೋಜನ? ನಾನು ಗುದ್ದಿದ ಮೇಲೆ ಅದು ಶವ ಆದದ್ದು. ಈಗ ನೀನು ಗುದ್ದಿದ್ರೆ ಅದು ಬರೇ ಚರ್ಮಕ್ಕೆ ಗುದ್ದಿದ ಹಾಗೆ. ಅವ ಜೀವದಲ್ಲಿರುವಾಗ ಗುದ್ದಲಿಕ್ಕೆ ಬಿಡುವುದಿಲ್ಲ. ಅವ ಆಗಲೇ ಸತ್ತು ಬಿದ್ದಿದ್ದಾನೆ. ಇನ್ನುಳಿದಿರುವ ಕೆಲಸ ಒಂದೇ, ತಿನ್ನೋಣ. ಎಲ್ಲಿಗೆ ತಿನ್ನುವ? ಅವ ಹೇಳಿದ್ದೇನು, ಗಂಟಲಲ್ಲಿ ಇಳಿಯುವುದತ್ತು ನಾನಲ್ಲ. ಎಲ್ಲಿಯಾದ್ರೂ ಸಿಕ್ಕಿಕೊಂಡ್ರೆ ವಿಷಯ ಹೌದದು. ವಿಪರೀತ ಆಯಾಸವಾಗಿರುವಾಗ, ಹಸಿವೆಯಾಗಿರುವಾಗ ಯಾವ ಆಹಾರವನ್ನು ನಾವು ಸೇವಿಸಬಾರದು. ಸೇವಿಸಿದೆವು ಎಂದಾದ್ರೆ ಅದು ಗಂಟಲಿಗೆ ಸಿಲುಕಿಕೊಳ್ಳುವುದಕ್ಕೆ ಸಾಧ್ಯ, ವಿಷವಾಗಿ ಪರಿಣಮಿಸಿತು. ನಮ್ಮ ಆಯಾಸ ಕಡಿಮೆ ಆಗಬೇಕು ಎಂದಾದ್ರೆ ಕಡಿಮೆ ಪಕ್ಷ 3 ದಿನ ಕಳೆಯಬೇಕು. 3 ದಿನ ನಾವು ಅಷ್ಟು ದುಡಿದಿದ್ದೇವೆ. ಮತ್ತೆ 3 ದಿನ ಕಳೆದ ಮೇಲೆ ತಿನ್ನೋಣ. ಅಲ್ಲಿವರೆಗೆ ನಮಗೆ ವಿಶ್ರಾಂತಿ. ಆಯ್ತು, ವಿಶ್ರಾಂತಿ. ಆದ್ರೆ ಆಮೇಲೆ ತಿನ್ನುವಾಗ ನಾವು ಮಾತನಾಡುವುದಕ್ಕಿಲ್ಲ. ಅಲ್ಲ, ತಿನ್ನುವಾಗ ಮಾತಾಡ್ಲಿಕ್ಕಿಲ್ಲ, ತಿನ್ನುವುದೇ. ಈಗಲೇ ನಾವು ಪಾಲಿನ ವ್ಯವಸ್ಥೆ ಮಾಡಿಕೊಂಡೆ. ಅನ್ನ ಹುಟ್ಟಿ ಕೆಲ ದಿನಗಳಾಗ್ಲಿಲ್ಲ, ಈಗಲೇ ಅಣ್ಣ ತಮ್ಮಂದಿರ ಮಧ್ಯೆ ಪಾಲು. ಸಮಸ್ಯೆ ಹುಟ್ಟಿಕೊಳ್ಬಾರ್ದು ಅಂತ ಆದ್ರೆ ಪಾಲು ಆಗಲೇಬೇಕು. ಮುಂದಿನವರಿಗೆ ಆದರ್ಶರಾಗಬೇಕು ನಾವು. ನಾನು ಪಾಲು ಮಾಡ್ತೇನೆ. ಹೇಗೆ? ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಆದೀತು. ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಆದೀತು. ಅಣ್ಣ ಹೇಗೆ ಹೇಳಿದ್ದು ನೀನು? ರಕ್ತ ಮತ್ತು ಮಾಂಸ ಅಧಿಕ ನನಗೆ, ಎಲುಬು ಮತ್ತು ಚರ್ಮ ಕಡಿಮೆ ನಿನಗೆ. ಎರಡರಲ್ಲೂ ಕಡಿಮೆ ನನಗಾದದ್ದಲ್ವೋ? ನೀನು ಮೋಸ ಮಾಡ್ತೀಯ ಅಂತ. ಈಗ ನಿನಗೇನಾಯ್ತು? ಕಡಿಮೆ ಆಯ್ತು. ನಿನಗೆ ಕಡಿಮೆ ಅಂತ ಈಗ ಗೊತ್ತಾಯ್ತು. ಮತ್ತೆ ಗೊತ್ತಾಗದೆ ನಿನ್ನ ತಮ್ಮನಲ್ವೇ? ನೀನು ಬಾಳು ಮಾಡು. ಅಣ್ಣ, ಅವನ ಬಲಕಾಲು ಬಲಕೈಯನ್ನು ನಾನು ಹಿಡಿಯುವುದು, ಎಡಕಾಲು ಎಡಕೈಯನ್ನು ನೀನು ಹಿಡಿಯುವುದು, ಇಬ್ಬರು ವಿರೋಧ ದಿಕ್ಕಿಗೆ ಬಲವಾಗಿ ಎಳೆಯುವುದು. ಇರುವರು ವಿರೋಧ ದಿಕ್ಕಿಗೆ ಅವನನ್ನು ಬಲವಾಗಿ ಎಳೆಯುವಾಗ ಅವನ ಶರೀರ ಬಸಕ್ಕ ಅಂತ 2 ತುಂಡಾಗಬೇಕು. ಹೇಗೆ ತುಂಡಾಗ್ತದೆ? ಬಸಕ್ಕ ಅಂತ 2 ತುಂಡಾಗಬೇಕು. ರಕ್ತ ಮಾಂಸ ಹೊರ ಚೆಲ್ಲಬೇಕು. ಅದನ್ನು ತಿನ್ನುವುದು. ನಿನಗೆ ಹೆಚ್ಚು ಸಿಕ್ಕಿತು ಅಂತ ಆದ್ರೆ ನಿನ್ನ ಅದೃಷ್ಟ, ನನಗೆ ಹೆಚ್ಚು ಸಿಕ್ಕಿತು ಅಂತ ಆದ್ರೆ ನನ್ನ ಯೋಧ. ಮತ್ತೆ ಒಂದು ವಿಷಯ ಉಂಟು. ಏನನ್ನ? ಇದೊಂದು ಗುಟ್ಟು, ನೀನು ಬೇರೆ ಯಾರಲ್ಲಿ ಹೇಳಬೇಡ. 3 ದಿನ ಕಳೆದ ಮೇಲೆ ತಿನ್ನುವುದು ತಾನೆ. ನಮಗೆ ತಿನ್ನುವುದಕ್ಕೆ ಹೆಚ್ಚು ಸಿಗುತ್ತದೆ. ಹೇಗೆ? ಇವ ನೀರಿನಲ್ಲಿ 3 ದಿನ ಬಿದ್ದಿರ್ತಾನೆ. 3 ದಿನ ಕಳೆದಾಗ ಅವ ಹೇಗಾದನು? ನಿನ್ನ ಹಾಗೆ. ನೀನು ತೆಳುವಿಗೆ ನನ್ನನ್ನು ಪರಿಹಾಸ್ಯ ಮಾಡ್ತೀಯ ಅಂತ. ನನಗಿಂತ 10 ಪಟ್ಟು ಹೆಚ್ಚಾಗುವುದಕ್ಕೆ ಸಾಧ್ಯ. ಆಗ ತಿನ್ನುವುದಕ್ಕೆ ಹೆಚ್ಚು. ಇನ್ನೊಂದು ಗುಣ ಉಂಟು. ಇನ್ನೊಂದು, 3 ದಿನದಲ್ಲಿ ಶರೀರ ಕೊಳೆಯುವುದಕ್ಕೆ ಪ್ರಾರಂಭ ಆಗ್ತದೆ. ಆಗ ಪರಿಮಳ ಬರ್ತದೆ. ಮತ್ತು ಒಂದು ಗುಣ ಉಂಟು. ಶರೀರದಲ್ಲಿ ಕ್ರಿಮಿಕೀಟಗಳು ಹುಳಗಳೆಲ್ಲ ಹುಟ್ಟಿಕೊಳ್ಳುವುದಕ್ಕೆ ಸಾಧ್ಯ. ಆಗ ತಿನ್ನುವುದಕ್ಕೆ ಹೆಚ್ಚು ಆಗುತ್ತದೆ, ರುಚಿಯೂ ಇರಬಹುದು. ಅಣ್ಣ, ಅಷ್ಟು ಮಾತ್ರವಲ್ಲ, ಕೊಳೆತಂತಹ ಈತನ ಶರೀರದಲ್ಲಿ ಹುಳಗಳು ಏಳುತ್ತದೆ. ನೀನು ಅದನ್ನು ಭಕ್ಷಿಸುವಾಗ ಆ ಹುಳಗಳು ನಿನ್ನ ಮುಖದ ಮೇಲೆ ಹರಿದಾಡುತ್ತದೆ. ಮುಖದ ಮೇಲೆ, ಮೀಸೆಯ ಮೇಲೆಲ್ಲ ಹುಳಗಳು ಹರಿದಾಡ್ತಾ ತಿನ್ಲಿಕ್ಕೆ ಒಂದು ಸುಖ ಇರಬಹುದು. ಅದನ್ನು ನಾನು ನಕ್ಕಿ ನಕ್ಕಿ ತಿಂತೇನೆ. ನನ್ನ ಮುಖದಲ್ಲಿರುವ ಹುಳವನ್ನು ನೀನು ನಕ್ಕಿ ತಿನ್ನು. ನಾನು ತಿನ್ನೋದು
ಮಾತ್ರವಲ್ಲ, ತಿಂದು ತಿಂದು ಹೊಟ್ಟೆ ತುಂಬಿದ ಮೇಲೆ ಅದನ್ನು ವಾಂತಿ ಮಾಡುವುದು. ವಾಂತಿ ಮಾಡಿ ಯಾಕೆ ಗೊತ್ತುಂಟು? ವಾಂತಿ ಮಾಡಿದ ಮೇಲೆ ಹೊರ ಬಂದಂತ ಆಹಾರ ಹುಳಿ 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 ಹುಳಿಯಾಗಿ ಎಷ್ಟು ರುಚಿಯೇ ತಿನ್ನುವುದು ನಾನೇ ತಿನ್ನುವುದು. ಇನ್ನು ಬೇಕಾದ್ರೆ ನಿನಗೂ ಇನ್ನು ಮುಂದುವರಿಸಬೇಡ. ನನಗೆ ಕೇಳಿ ಸಹಿಸುವುದಕ್ಕಾಗುವುದಿಲ್ಲ. ನೋಡು, ನನ್ನ ಕಡೆಬಾಯಿಯಲ್ಲಿ ನೀರು ಇಳಿಯುತ್ತಾ ಉಂಟು. ಹೌದು, ಇನ್ನು ತಿಂದೇ ಅನುಭವಿಸುವ. ಹಾಗಾಯ್ತು. ವಿಶ್ರಾಂತಿಗಾಗಿ ಜಲದಲ್ಲಿ 3 ದಿನ ಅಂಗಳತ ಬಿದ್ದುಕೊಳ್ಳುವ. ಭಕ್ತಿಯೋಳ್ ಆದಿಮಾಯನು ಮಧುರರಿತನು ಹನನಗೊಳಿಸುವೆ ಕಪಟದೊಳಗೋದರುತದ ಮಧು ಕೈಠವ ಪುಟನು ಪರಿಂದನ ನಡೆದಿರುವಂತಹ ಭವನ ಭೀಕರತೆಗೆ ಉಲ್ಲೋಲ ಕಲ್ಲೋಲವಾಗಿರುವಂತಹ ನೀರೇ ಸಾಕ್ಷಿ. 5,000 ವರ್ಷಗಳ ಹೋರಾಟ ಇವರನ್ನು ಜಯಿಸುವುದಕ್ಕೆ ಅಸಾಧ್ಯವಾದಾಗ ಶರಣಾಗತ ದೀನಾರ್ಥ ಪರಿತ್ರಾಣ ಪರಾಯಣೆಯಾದಂತಹ ಆದಿಮಾಯಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡೆ. ತಾಯಿಯೇ ಬಂದು ಆಡಿದ ಹಾಗಾಯಿತು. ಶಕ್ತಿಯಿಂದ ಇವರನ್ನು ಗೆಲ್ಲುವುದು ಅಸಾಧ್ಯ. ಯುಕ್ತಿಯ ಪ್ರದರ್ಶನ ಮಾಡಿ ಮುಕ್ತಿಯ ಪಥವನ್ನು ಕರುಣಿಸಿ. ಕಾಯ್ತೇನೆ. ಮೆಚ್ಚಿದೆ ಮೆಚ್ಚಿದೆ ಪೌರುಷಕ್ಕೆ ಮೆಚ್ಚಿದೆ ನಿನ್ನ ಪೌರುಷಕ್ಕೆ ಬೆಳಗಾಗಿ ಹೋಗಿದ್ದೇನೆ. ಬಲುಬಲಾಢ್ಯರಾದಂತಹ ನಿಮ್ಮನ್ನು ಹೊಗಳಬೇಕು ಎನ್ನುವ ಆಸೆ ನನಗೆ. ನಿನ್ನ ಆಸೆ ಮುಗಿಸಿರಿ. ಪೂತುರೆ ಮಝರೆ ಮಝ ಪೂತುರೆ ಹೊಗಳಿಕೆ ಹೊಗಳಿಕೆ 3 ಶಬ್ದಗಳು. ನಾನು ಪೂತ್ರೆ, ನಾನು ಮಜಾರೆ. ಹಾಗಿದ್ರೆ ಮಜಪೂತ್ರೆ ಯಾರು? ಇನ್ನೊಂದುಂಟಲ್ಲ, ಬಹುಶಃ ಅವನನ್ನು ನಾವು ಹೊಗಳಬೇಕು ಅಂತ ಅವ ಆಶಿಸಿದ್ದಾನೆ. ಯಾಕೆ ಒಳ್ಳೆಯ? ನೀನು ಅಷ್ಟು ಹೊಡೆದರು ಪುನಃ ಎತ್ತಿದ್ದಾನಲ್ಲ, ಆದ ಕಾರಣ ಇವನನ್ನು ನಾವು ಹೊಗಳಲೇಬೇಕು. ಹೇಗೆ? ಇಲ್ಲಿ ನಾನು ಪೂತ್ರೆ, ನೀನು ಮಜರ್, ಇವ ಮಜೆ ಪೂತ್ರೆ. ಇಲ್ಲದಿದ್ರೆ ಮಜೆ ಪೂತ್ರೆ, ಇಲ್ಲ ಇದ್ರೆ ತುಜೆ ಪೂತ್ರೆ. ತುಜೆ ಪೂತ್ರೆ, ಅವನ ಶಬ್ದ ಭಂಡಾರಕ್ಕೆ ಮತ್ತೊಂದು ಸೇರ್ಪಡೆ. ಅಲ್ಲಿಗೆ ಮುಗಿಯಲಿಲ್ಲ. ನಿನ್ನ ಗಟ್ಟಿ, ಅವನ ತುಟಿ, ನಿನ್ನ ಕರು, ಅವನ ಬೆರಳು, ನಿನ್ನ ಆಡಿ, ಅವನ ಮಡಿ, ನಿನ್ನ ರಟ್ಟ, ಅವನ ಹಠ, ನಿನ್ನ ಕೇಶ, ಅವನ ಮೀಸ, ನಿನ್ನ ಬಾಯಿ, ಅವನಿಗೆ ನನ್ನ ಅಡಿ ಅವನ ಮುಡಿಯಾಗುವುದು ಹೇಗ? ನನ್ನ ಕೇಶ ಅವನ ಮೀಸೆ ಆಗುವುದು ಹೇಗ? ನನ್ನ ರಟ್ಟ ಅವನ ಹೊಟ್ಟೆ ಆಗುವುದು ಯಾರು ಹೇಳಿದ್ದು? ಮತ್ತೆ ನೀನೇನು ಹೇಳಿದ್ದು? ನೋಡುವುದಕ್ಕೆ ಒಂದೇ ರೀತಿ ಉಂಟು ಎಂಬ ಕಾರಣದಿಂದ ನಾನು ರಾಶಿ ಮಾಡಿ ನನ್ನ ಪ್ರತಿಬಿಂಬ. ಈಗ ನೋಡಿದ್ರೆ ಕಾಳಗ ಪ್ರಾರಂಭ ಆಗಿ ಸಮಯ ಎಷ್ಟಾಯ್ತು? ಎಷ್ಟಾಯ್ತು ನೀನು ಸಮಯ ಹೇಳು, ಎಲ್ಲಿ ನೋಡು. ಗೈದು ಹೊಯ್ದು 5,000 ವರ್ಷಗಳು ಕಳೆದು ಹೋಗಿದೆ. 5,000 ವರ್ಷ ಗೊತ್ತೇ ಆಗಲಿಲ್ಲ. ನಡೆದಂತಹ ಕಾಳಗದ ಸ್ಪಷ್ಟ ಫಲಿತಾಂಶ ಈಗ. ಇಷ್ಟರವರೆಗೆ ನಡೆದಂತಹ ಯುದ್ಧದಲ್ಲಿ ಗೆದ್ದವರು ನೀವೇ. ಗೆದ್ದಂತಹ ನಿಮ್ಮನ್ನು ಸುಮ್ಮನೆ ಬಿಡುವುದಕ್ಕಾಗ್ತದೋ? ಭುಜಕ್ಕೆ ಕೈ ಹಾಕ್ತೀಯ, ತೋಳಿಗೆ ಕೈ ಹಾಕ್ತೀಯ, ಪುನಃ ಯುದ್ಧ ಮಾಡಿದ್ರೆ ಪುನಃ ಕೈ ಎತ್ತಿ ಕೊಡಬೇಕು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದೇನೆ. ನೀವೇರೋರು ಕರಜೋಡಿಸಿ ಬೆನ್ನು ಬಾಗಿಸಿ ನನ್ನ ಪುನೀತ ಪಾದವನ್ನು ಹಿಡಿದು ಬೇಡಿದರೆ ನೀವು ಕೇಳಿದ್ದನ್ನು ತಕ್ಷಣ ಕೊಟ್ಟು. ಅಧಿಕ ಪ್ರಸಂಗಿ ಮುಚ್ಚುಬಾಯಿ ಏನು ಹೇಳಿದ್ರೆ, ಗೆದ್ದಂತಹ ನಾವು ನಿನ್ನ ಕಾಲು ಹಿಡಿದು ನಾವು ಬೇಡಬೇಕೇನೋ? ಎಲ್ಲಿಯಾದ್ರೂ ಅಂತಹ ಕ್ರಮ ಉಂಟ? ಗೆದ್ದವರು ಸೋತವರಿಂದ ಕೇಳುವ ಕ್ರಮ ಉಂಟ?
ಗೆದ್ದವರಿಗೆ ಬಹುಮಾನ ಕೊಡುವ ಕ್ರಮ ಉಂಟು. ಯಾರು ಸ್ಪರ್ಧೆ ಎನ್ನುವ ಕಾರ್ಯಕ್ರಮವನ್ನು ಸಂಯೋಜಿಸಿದವರು ಗೆದ್ದವರಿಗೆ ಕೊಡುವ ಕ್ರಮ ಉಂಟು. ಸೋತವರು ಗೆದ್ದವರಿಗೆ ಕೊಡುವ ಕ್ರಮ ಇಲ್ಲ. ಹೀಗಾದರೂ ಬದಲಾವಣೆ ಮಾಡಬಹುದು. ಗೆದ್ದವರು ಸೋತವರಿಗೆ ಕೊಡಬಹುದು. ಯಾಕೆ? ಗೆದ್ದವರು ಅಂದ್ರೆ ಏನಲ್ಲ, ಇಲ್ಲಿ ನಾವು ಉಳ್ಳವರು, ಇಲ್ಲಿ ಸಾಮರ್ಥ್ಯ ಉಳ್ಳವರು ನಾವು, ಸಾಮರ್ಥ್ಯ ಉಳ್ಳಂತಹ ನಾವು ಇಲ್ಲದಂತಹ ನಿನಗೆ ಕೊಡಬಹುದಷ್ಟೇ ಹೊರತು ನಿನ್ನಿಂದ ಪಡೆಯುವುದಕ್ಕೆ ನಾವು ಸಿದ್ಧರಿಲ್ಲ. ಅಂತೂ ಆದ ಕಾರಣ ಕೇಳು ಕೊಡ್ತಾರೆ. ನೀವೇನು ಆಡ್ತೀರಿ ಕೊಡ್ತೇವೆ ಅಂತ ನಿಮ್ಮಲ್ಲಿ ನಂಬಿಕೆ ವಿಶ್ವಾಸ ನಮಗೆ ಇಲ್ಲವಲ್ಲ. ನಂಬಿಕೆ ಬರಬೇಕಾದ್ರೆ ಏನು ಮಾಡ್ಬೇಕು? ನೀವಿಬ್ಬರು ಕರತಟ್ಟಿ ಭಾಷೆ ಕೊಡಬೇಕು. ಬರಲಿ ನಿನ್ನ ಎಲ್ಲಿಂದ ಹೊತ್ತು ಕರ ಕೈ ಹಸ್ತ ಎಲ್ಲ ಒಂದೇ ಅಲ್ವೋ? ಇದು ಖರಾಬು. ನಿನಗೆ ಗೊತ್ತಿಲ್ವ ಯಾವುದು ಕರ ಅಂತ? ನಿನಗೆ ಗೊತ್ತಿಲ್ವ? ಸುಮ್ಮನೆ ಅವರಿಗೆ ಗೊತ್ತಿದ್ರೆ ಹೇಳ್ತಾರ. ಇದು ಕರ ಕೈ ಹಸ್ತ ನಿನ್ನ ಖರ ಇದ್ದಾವು. ಅವರೊಂದು ಬೇರೆ ನೀನು ಹೇಳಿದ್ದನ್ನು ನಾವು ಇರುವರು ಕೊಡ್ತೇವೆ. ನನ್ನ ಕೈಯೊಳಗೆ ಸಿಲುಕಿದ್ದೀರಿ, ಬೀಸಿದಂತಹ ಬಲೆಯೊಳಗೆ ಸಿಲುಕಿ ಹೇಗೆ? ಕೊಡ್ತೇನೆ. ನೀವಿಬ್ಬರು ಕೊಡಬೇಕಾದದ್ದು ತಕ್ಷಣ ನಿಮ್ಮಿಬ್ಬರ ಪ್ರಾಣ. ನೀನು ಯಾಕೆ ಅಳುವೆ? ನಾನು ಯಾಕೆ ಅಳುವೆ? ಜಾಣತನದಲ್ಲಿ ವಂಚಿಸಿದ್ನಲ್ಲ. ಮೊದಲಾಗಿ ಭಾಷೆಯನ್ನು ಪಡೆಕೊಂಡ, ಆಮೇಲೆ ನಮ್ಮ ಪ್ರಾಣವನ್ನು ಕೇಳಿದ. ಏ ತಮ್ಮ, ನನಗೆ ಸಾಯುವುದಕ್ಕೆ ಮನಸ್ಸಿಲ್ಲ ತಮ್ಮ. ಮತ್ತೆ ನನಗೆ ಮನಸ್ಸು ಇನ್ನು ಹೆಚ್ಚು ದಿನ ಬೇಡ, ಹೆಚ್ಚು ದಿನ ಬೇಡ. ಕೇವಲ ಒಂದು 50 ವರ್ಷ ಬದುಕಬೇಕು ಅಂತ. 50 ವರ್ಷವು? ಹೌದು. ಇನ್ನು ಮತ್ತೆ ಏನು? ನಾವು ಯುದ್ಧ ಮಾಡಿದ್ದು ಎಷ್ಟು? 5000 ವರ್ಷ. ಆ ಲೆಕ್ಕಾಚಾರದಲ್ಲಿ 50 ವರ್ಷ ಬೇರೆ ಕಡಿಮೆ. ತಮ್ಮ, ನೀ ಅಣ್ಣ ಉಳಿಯುವುದಕ್ಕಾಗಿ ನೀನು ನಿನ್ನ ಪ್ರಾಣವನ್ನು ಕೊಟ್ಟು ಬಿಡು. ಅಣ್ಣ, ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ವೋ? ದೇವರಾಣೆ ಉಂಟು. ನನ್ನ ತಮ್ಮನಾದಂತ ನಿನ್ನ ಮೇಲೆ ನನಗೆ ಅತಿಯಾದಂತ ಪ್ರೀತಿ ಉಂಟು. ಆದ್ರೆ ಏನು ಮಾಡೋಣ, ಅದಕ್ಕಿಂತ ಹೆಚ್ಚು ಪ್ರೀತಿ ನನಗೆ ನನ್ನ ಮೇಲೆ ಉಂಟಲ್ಲ. ನನ್ನನ್ನು ಉಳಿಸುವುದಕ್ಕಾಗಿ ನಿನ್ನನ್ನು ಇಲ್ಲಿ ಕೇಳೋ, ನನ್ನ ಮೇಲೆ ನಿನಗೆ ಭಕ್ತಿ ವಾತ್ಸಲ್ಯ ಎಲ್ಲ ಉಂಟಲ್ಲ, ಗೌರವ ಉಂಟಲ್ಲ. ಹಿರಿಯರ ಮಾತನ್ನು ಕಿರಿಯರು ಕೇಳಿದ್ರು ಅಂತಾದ್ರೆ ಅದಕ್ಕೆ ಸಂಸ್ಕಾರ ಅಂತ ಹೇಳುವುದು. ಕೇಳಿದ್ರು ಅಂತಾದ್ರೆ ಕಿರಿಯರಿಗೆ ಭವ್ಯ ಭವಿಷ್ಯ ನಿರ್ಮಾಣ ಆಗ್ತದೆ. ಭವ್ಯ ಭವಿಷ್ಯ. ಆದ ಕಾರಣ ಅಣ್ಣನಾದಂತ ನಾನು ಹೇಳಿದ ಹಾಗೆ ನೀನು ಕೇಳತಕ್ಕದ್ದು, ನೀನು ನಿನ್ನ ಪ್ರಾಣವನ್ನ ಅವನಿಗೆ ಕೊಡು. ಅಣ್ಣ, ಸತ್ತ ಮೇಲೆ ಎಂತದ್ದು ಭವ್ಯ ಭವಿಷ್ಯ? ನನ್ನದು ನಿನಗೆ ಸತ್ತ ಮೇಲೆ ಭವಿಷ್ಯ ಅಂತ ಕಾಣ್ತದೆ. ಹಾಗಾಗುವುದಿಲ್ಲ ಅಣ್ಣ. ನಾವಿರುವರು ಬದುಕುವ ಪ್ರಯತ್ನವನ್ನು ಮಾಡಬೇಕು. ಅವ ಕೇಳಿದ್ದು ಪ್ರಾಣ. ಅದು ನಾವು ಪ್ರಾಣವನ್ನು ಎಳೆದು ಕೊಡುವ. ನಮ್ಮ ಶರೀರ ಉಳಿದ್ರೆ ಸಾಕು. ನಾನೀಗ ಪ್ರಾಣವನ್ನು ಎಳೆದು ಕೊಡುವ ಒಂದು ಚಂದ ನೋಡಾಯ್ತಾ? ಅದು ಎಲ್ಲಿಂಟ ಪ್ರಾಣ? ಪ್ರಾಣ ಇಲ್ಲ. ಪ್ರಾಣ ಕೊಟ್ಟರೆ ಮತ್ತೆ ಶರೀರವೇ ಉಳಿಯುವುದಿಲ್ಲ. ಏನು ಮಾಡುವ? ಏನಾದರೂ ದಾರಿ ಉಂಟಾ? ಅವನಿಗೆ ಏನಾದರೂ ಮಾಡಬೇಕು. ನನಗೆ ಕುಳಿತರೆ ಹೇಳುವುದಕ್ಕಾಗುವುದಿಲ್ಲ. ಹೇಳುವುದಕ್ಕೆ ನಿನಗಾಗುವುದಿಲ್ಲ. ಪುಣ್ಯಾತ್ಮ, ಇನ್ನು 50 ವರ್ಷ. ಒಂದು ಆಸೆ ಅಲ್ವಾ? ಹೇಳು ಹೇಳು, ಪ್ರಯತ್ನ ಮಾಡುವ. ಹೇಳು. ಹೀಗೆ ಮಾಡುವ. ಹೇಗೆ? ಶಾಬಾಸ್ ಕೇಳುತ್ತೇವೆ. ಕುಡಿ ಕುಡಿ.
ಎಲವು ಪ್ರಾಣವನ್ನು ಕೇಳುತ್ತಾ ಇದೆಯಾ? ಜಲದಿಯ ಒಂದು ಬಿಂದು ನೀರು ಶರೀರವನ್ನು ಸೋಕದ ಹಾಗೆ ನಮ್ಮ ಪ್ರಾಣವನ್ನು ಪಡೆದು ತೆಗೆಯುವುದೆಲ್ಲ ತೆಗಿ, ನೀರು ಸೋಕಬಾರದು. ಎಲ್ಲರೂ ಸಾಯುವ ಕಾಲದಲ್ಲಿ ಬಯಸುವುದು ತಮ್ಮ ಬಾಯಿಗೆ ಒಂದು ತೊಟ್ಟು ನೀರು ಬೇಕು. ನಿಮಗೆ ಸಾಯುವಾಗಲೂ ನೀರು ಬೇಡ. ಬೇಡ ಬೇಡ. ಅಜ್ಞಾನಿಗಳಾದಂತಹ ನಿಮಗೆ ಸುಜ್ಞಾನ ದೃಷ್ಟಿಯನ್ನು ಅನುಗ್ರಹಿಸಿ ವಿಶ್ವ ವಿರಾಟ ಸ್ವರೂಪನಾಗುತ್ತೇನೆ. ನಾರಾಯಣ ನೀರಜ ದಳ ನಯನ ಕಿರಣ ಶಯನ ನಾರಾಯಣ ನೀರಜ ದಳ ನಯನ ವರದುರಿತ ದೋಹರಣ ಇದು ನವೀನ ರಮಣ ನಾರಾಯಣ ಕಿರಣ ಶಯನ ನಾರಾಯಣ ನೀರಜ ದಳ ನಯನ ಹರಿ ಜಯ 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 ಜಯ. ಇದುವರೆಗೆ ಅಜ್ಞಾನದ ಅಂಧಕಾರದಲ್ಲಿ ನಾವು ವ್ಯವಹರಿಸುತ್ತಾ ಇದ್ದವರು ನಿನ್ನದಾದಂತಹ ವಿಶ್ವರೂಪವನ್ನು ಕಂಡಾಕ್ಷಣ ಸುಜ್ಞಾನ ಪ್ರಾಪ್ತವಾಗಿದೆ. ನೀನು ಯಾರು, ನಿನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡವರಿದ್ದೇವೆ. ಮಾಯೆಯು ನೀನೆ, ಮಾಯಾವಿಯು ನೀನೆ, ಮಾಯಾ ವಿನೋದನು ನೀನೆ. ಮಾಯೆಯನ್ನು ಕಳೆದು ಸಾಹಿತ್ಯ ಪದವಿಯನ್ನು ಈಗುವವನು ನೀನೆ ಎನ್ನುವಂತಹ ಸತ್ಯವನ್ನು ಮನಗಂಡವರಿದ್ದೇವೆ. ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೆ ಅವಾಚ್ಯ ಶಬ್ದಗಳಿಂದ ಬೈದೆವು, ಬಂಧಿಸುವಂತಹ ಪ್ರಯತ್ನವನ್ನು ಮಾಡಿದೆವು. ಮಾಡಿದ ಅಪರಾಧಗಳಿಗೆ ಕ್ಷಮೆ ಇರಲಿ, ನಮ್ಮನ್ನು ಪೊರೆಯಬೇಕು. ಓ ನೀರಜದಳ ನಯನನೇ, ಕ್ಷೀರಾಬ್ಧಿ ಶಯನನೇ, ಅಚ್ಯುತನೇ, ಅನಂತನೇ, ಕೇಶವನೇ, ಮಾಧವನೇ, ಭಿನ್ನವಾದಂತಹ ಭವ್ಯ ರೂಪವನ್ನು ಕಂಡಾಗ ಬದುಕಬೇಕು ಎಂಬ ಆಶೆ ನಮಗಿಲ್ಲ. ಆದ್ರೆ ಒಂದು ದೇವರೇ, ಏನಪ್ಪ? ಮಧು ಕೈಟಬರು ಈ ಪ್ರಪಂಚದಲ್ಲಿ ಇದ್ದರು ಎಂಬುದಾಗಿ ಆ ಸೂರ್ಯಚಂದ್ರಾರ್ಥವಾಗಿ ಉಳಿಯಬೇಕು. ಆದ್ದರಿಂದ ನಮ್ಮ ಹೆಸರನ್ನು ತಾಯಿಯಾಗಿ ಉಳಿಯುವಂತೆ ಆಶೀರ್ವದಿಸು ದೇವ. ಅಭಯವನ್ನು ಕರುಣಿಸಿದವರಿದ್ದೇನೆ. ನನ್ನದೇ ಕರ್ಣಕಿಲ್ಪಶದಿಂದ ಕಾಣಿಸಿಕೊಂಡವರು ನೀವು ನನ್ನ ಮಕ್ಕಳು. ನಿಮ್ಮ ಹೆಸರನ್ನು ಶಾಶ್ವತಗೊಳಿಸುವುದು ತಂದೆಯಾಗಿ ನನಗೆ ಕರ್ತವ್ಯವೂ ಹೌದು. ಮಧುವಾದಂತಹ ನಿನ್ನನ್ನು ಕೊಂದು ಮಧುಸೂದನ ಅನ್ನಿಸೋಲಿದ್ದೇನೆ. ಕೈಟಭಾನಾದಂತಹ ನಿನ್ನನ್ನು ಅಳಿಸಿ ಕೈಟಭಾಂತಕನಾಗುತ್ತೇನೆ. ನಿಮ್ಮಿರುವರಿಂದ ದೊರೆತಂತಹ ಮೇಧಸ್ಸನ್ನು ಜಲಧಿಗೆ ಹಾಸುವುದರ ಮೂಲಕ ನೂತನವಾಗಿ ನಿರ್ಮಾಣಗೊಂಡ ಧರೆಗೆ ಮೇದಿನಿ ಎನ್ನುವಂತಹ ಶುಭ ನಾಮವನ್ನೆನಿಸಿ ಬ್ರಹ್ಮದೇವನ ಸೃಷ್ಟಿ ಕಾರ್ಯಕ್ಕೆ ಅವಕಾಶವನ್ನು ಮಾಡಿಕೊಡ್ತೇನೆ. ನಿಮ್ಮ ಹೆಸರನ್ನು ಸ್ಥಾಯಿಯಾಗಿಸ್ತೇನೆ. ಕೊನೆಗೂ ನಿಮ್ಮ ಅಪೇಕ್ಷೆ ಏನು? ಸಾಯುವಂತಹ ಕಾಲದಲ್ಲಿ ದೇಹಕ್ಕೆ ಬಿಂದು ನೀರು ಸಾಕಬಾರದು. ಅದಕ್ಕೆ ಬೇಕಾಗಿ ನನ್ನ ಜಂಘೆಯನ್ನೇ ವಿಶಾಲಗೊಳಿಸುವುದರ ದ್ವಾರ ನಿಮ್ಮಿರುವರ ಪ್ರಾಣವನ್ನು ಹೀರಿಕೊಡುತ್ತೇನೆ. ಹೀಗೆ ಗಂಡು ಮಕ್ಕಳೇ, ಜನನಿಯ ಗೆಯಲಿ ಮಾಲಿನಿಯೂ ಜನನಿಯಜ್ಞೆಯಲಿ ಮಾಲಿನಿಯೂ ವರತನುಜಾಪೇಕ್ಷೆಯಲಿ ಕಾಮಿನಿಯೂ ವರತನುಜಾಪೇಕ್ಷೆಯಲಿ ಕಾಮಿನಿಯೂ ಕನಕ ಗರ್ಭನ ತಪವನು ಗೈವೇನುತ್ತಲೇ ಕನಕ ಗರ್ಭನ ತಪವನು ಗೈವೇನು
ಭಕ್ತಿಯನ್ನು ನಂದಿಗೆ ಶ್ರದ್ಧೆಯನ್ನು ಒದಗಿಸುವವನು ತ್ರಿನೇತ್ರಧಾರಿ ತ್ರಿಶೂಲಧಾರಿಯಾದಂತಹ ಪ್ರಭು ಪರಮೇಶ್ವರ ಸ್ವಾಮಿ. ಅವರ ಕೃಪಾ ಕಟಾಕ್ಷದಿಂದ ಮೆರೆದಾಡ್ತಾ ಇದೆ ನಮ್ಮ ಈ ಶೋಣಿತಾಪುರ. ರುದಿರಧಾರೆಯನ್ನೇ ಬೆವರಿನೋಪಾದಿಗೆ ಸುರಿಸುವುದರ ತನ್ಮೂಲಕವಾಗಿ ಈ ಪುರದ ನಿರ್ಮಾಣ ಮಾಡಲಾಗಿದೆ. ಹಾಗಿದ್ದರೆ ಇಲ್ಲಿ ಸಾವು ನೋವುಗಳು ಎಷ್ಟು ಸಂಭವಿಸಿದೆ ಎನ್ನುವುದನ್ನ ಮನಗಂಡವಳು ನಾನು. ಅದಕ್ಕೋಸ್ಕರ ಹೆತ್ತಬ್ಬೆಯ ಮನವನ್ನರಿತುಕೊಂಡು ಉತ್ತಮ ಸುಪುತ್ರಿಯಿಂದಿರಿಸಿಕೊಳ್ಳಬೇಕೆನ್ನುವ ಕಾರಣದಿಂದ ಅವಳಿಂದ ಆಶೀರ್ವಾದವನ್ನ ಪಡೆದುಕೊಂಡೆ. ಈ ಗೊಂಡಾರಣ್ಯವನ್ನ ಬಂದು ಸೇರಿಕೊಂಡೆ. ಇಲ್ಲಿಗೆ ಬಂದಂತಹ ಸಮಯದಲ್ಲಿ ಚಿತ್ತ ಎನ್ನುವುದು ಚಾಂಚಲ್ಯಕ್ಕೆ ಹೊಂದುತ್ತಾ ಉಂಟು. ಮನದಲ್ಲಿ ಭೀತಿ ಎನ್ನುವಂತಹ ಕಾರ್ಮೋಡಗಳು ಆವರಿಸಿಕೊಳ್ತಾ ಇದೆ. ಹಾಗಿದ್ದರೆ ಇವತ್ತು ಹೀಗಾಗುವುದಕ್ಕೆ ಕಾರಣ ಏನು ಗೊತ್ತೇ? ಅದಕ್ಕೆ ಕಾರಣವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಈ ಸೌಂದರ್ಯವೇ ಮೂಲ ಕಾರಣ. ನಾನು ಹೇಗಿದ್ದೇನೆ ಗೊತ್ತೇ? ಚೆಲುವಿಗೆ ಯೌವನದಿಂದ
ನಾನು ಹೇಗೆ ತಪಸ್ಸನ್ನು ಆಚರಿಸುವುದು ಕಷ್ಟ. ಯಾಕೆ? ನನ್ನನ್ನೇ ನಾನು ಸರಿಯಾಗಿ ನೋಡಿಕೊಳ್ಳಬೇಕಾಗುತ್ತಾ ಉಂಟು. ನಾನು ಅರಮನೆಯಿಂದ ಇಲ್ಲಿಗೆ ಬರುವಂತಹ ವೇಳೆಯಲ್ಲಿ ಅದೆಷ್ಟೋ ನಾನೇ ಮಣಿಯರು ನನ್ನನ್ನು ಕಂಡು ಮಾಡಿದ್ದು ಹೇಗೆ ಗೊತ್ತೇ? ಅಯ್ಯಪ್ಪ, ಅಯ್ಯೋ, ಇವರು ಯಾಕೆ ಹಾಗೆ ಮಾಡ್ತಾ ಇದ್ದಾರೆ? ಹಾ, ನನಗೆ ಅದಕ್ಕೆ ಉತ್ತರ ಈಗ ದೊರೆಯುತ್ತಾ ಉಂಟು. ಅಲ್ಲಿರದಂತಹ ಸೌಂದರ್ಯವನ್ನ ಇಲ್ಲಿ ಗಮನಿಸುವಂತಹ ವೇಳೆಯಲ್ಲಿ ಮಾತ್ಸರ್ಯ, ಹೊಟ್ಟೆಯ ಕಿಚ್ಚು, ಅದನ್ನ ಬಿಟ್ಟು ಬಿಡೋಣ. ಆ ಹೊಟ್ಟೆಯ ಕಿಚ್ಚಿನಿಂದ ನನ್ನ ತಪಸ್ಸಿಗೆ ಯಾವುದೇ ರೀತಿಯಾದಂತಹ ಕಿಚ್ಚನ್ನ ಹತ್ತಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಿದ್ರೆ ಯಾರಿಂದ ತೊಂದರೆಯಾಗುತ್ತದೆ? ಇಳೆಯ ಕಾಮುಕರು ಎನ್ನ ಕಂಡರು ಅಂತಾಗಿದ್ದರೆ ಮೋಹಿಸುವುದಕ್ಕೆ ಮುಂದಾಗುತ್ತಾರೆ. ಆ ಸಮಯದಲ್ಲಿ ಈ ಕಾಮಿನಿಯ ತಪಸ್ಸಿಗೆ ಭಂಗವಾಗಬಹುದು. ಹಾಗಿದ್ರೆ ಇನ್ನೊಂದು ವರ್ಗ ಎನ್ನುವುದುಂಟು ಸ್ವಾಮಿ. ನಮ್ಮ ಕುಲವೈರಿಗಳು ಸುರನಮ್ಮ ಹಗೆಗಳಾಗಿ ತಮ್ಮ ಎಂಕೆಯ ಕಂಡು ಸಹಿಸಿಕೊಳ್ಳುವುದಿಲ್ಲ ಅವರು. ಹಾಗಿದ್ರೆ ಹೇಗೆ ತಪಸ್ಸನ್ನು ಆಚರಿಸುವುದು? ಚಿಂಚಿ ರೂಪದಲ್ಲಿ ತಪಸ್ಸನ್ನು ಆಚರಿಸುವುದೇ? ಅದು ಆದೀತ ವ್ಯಾಘ್ರಗಳ ಭೀತಿ ನನಗುಂಟು. ಇನ್ನು ಗಿಳಿಯ ರೂಪದಿಂದ ತಪಸ್ಸನ್ನು ಆಚರಿಸುವುದೇ? ಅಲ್ಲಿ ಬೇಟೆಗಾರನ ಭೀತಿ. ಹಾಗಿದ್ರೆ ಹೇಗೆ? ಯಾವ ರೀತಿ? ಓಯ್, ಹೌದು, ಅಲ್ಲಿ ನೋಡಿಯುತ್ತೆ ಗುಂಪು 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 ಗುಂಪು. ಎಲ್ಲಿಂದ ನೋಡಿದ್ರೆ ಬರೋ ಕಪ್ಪು 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 ಕಪ್ಪು. ಯಾವುದು? ಮಹಿಷಿಗಳ ಹಿಂಡು. ಅದುವೇ ನನಗೆ ಸರಿಯಾದಂತಹ ಮಾರ್ಗ. ಶೀಘ್ರವೇ ಮಹಿಷಿ ರೂಪವನ್ನಾದ ತಪಸ್ಸನ್ನು ಆಚರಿಸುತ್ತೇನೆ. ಊರಿಂದಾಗಿ ಬಂದ ಅಬ್ಬಬ್ಬ, ಯಾರು ಯಾರು ಯಾಕೆ ಎನ್ನುವ ಹಾಗೆ ನಮ್ಮಲ್ಲಿ ತರ್ಕ ಅಲ್ಲ. ಭಗವಂತನ ಅನುಗ್ರಹದಿಂದ ಸಂಪಾದಿಸಿದ್ದೇನೆ ದಿವ್ಯ ದೃಶ್ಯ.
ಏನು ಸ್ವಾಮಿ? ದ್ವಿತೀಯ ಮಗಳಾದಂತ ಮಾಲಿನಿ ತನ್ನ ದೇಹವನ್ನೇ ಮರೆಸಿಕೊಂಡಿದ್ದಾಳೆ, ಮಹೇಶಿ ರೂಪವನ್ನು ಧರಿಸಿಕೊಂಡಿದ್ದಾಳೆ. ಈ ರೀತಿಯ ಮೋಸದ ತಪಸ್ಸಿನಿಂದಾಗಿ ಮೋಸ ಮಾಡಿದ್ದು ಯಾರಿಗೆ ಗೊತ್ತೇ? ನಮ್ಮಂತ ತಾಪಸಿಗಳಿಗೆ. ಮುನಿ ಕುಲಕ್ಕೆ ಅಪಮಾನ ಮಾಡಿದಂತ ಇವಳನ್ನು ಹೀಗೆ ಬಿಟ್ಟೆಂತಾದ್ರೆ ಲೋಕದ ಪ್ರತಿಯೊಬ್ಬರು ಕೂಡ ಇಂಥ ಔಷಧವನ್ನೇ ಹಿಡಿತಾರೆ. ಹಾಗಾಗಬಾರದು. ಲೋಕಮುಖಕ್ಕೆ ಇವಳೊಂದು ಪಾಠ ಆಗಬೇಕು. ಆದ್ದರಿಂದಲಾಗಿ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನಾಚರಿಸುತ್ತಿರುವ ಇವಳ ಉದರದಲ್ಲಿ ಮಹೇಶನೇ ಹುಟ್ಟಲಿ. ಶುಭಾಶೋಕನ ಶಾಪ. ಇವಳ ಮನದ ಎಣಿಕೆ ಏನು ಎನ್ನುವ ಹಾಗೆ ನಾನು ಬಲ್ಲೆ. ಶುಭಾಶೋಕ ಶಾಪ ಕೊಟ್ಟಾರೆ ಏನಂತೀವಿ? ಪುರಾವನಿದ್ದಾನೆ ಬ್ರಹ್ಮ, ಒಲಿಸಿಕೊಂಡೇನು, ಶಾಪಕ್ಕೆ ಪರಿವರ್ತನೆ ನೀನು ಕೇಳಿಕೊಂಡೇನು ಎನ್ನುವಂತ ವಿಶ್ವಾಸವೇ? ಹಾಗಾಗುವುದಿಲ್ಲ. ನಾನು ಕೊಟ್ಟಂತಹ ಶಾಪಕ್ಕೆ ಮೂವರು ಮೂರ್ತಿಗಳಿಂದಲೂ ಪರಿಮಾರ್ತನೆ ಇಲ್ಲದೆ ಹೋಗಲಿ. ಅಬ್ಬ, ಈ ಸ್ಥಳದಲ್ಲಿ ನಾವು ತಪಸ್ಸನ್ನು ಆಚರಿಸುವುದಲ್ಲ, ಸೂಕ್ತವಾದಂತಹ ತಪೋಭೂಮಿಯನ್ನು ಅರಸಿ ದೂರಧೀರನಾದಂತಹ ಮಗನನ್ನ ಪಡೆಯಬೇಕಿರುವಂತಹ ಆಕಾಂಕ್ಷೆಗಳನ್ನು ಹೊತ್ತುಕೊಂಡು ತಪಸ್ಸನ್ನು ಆಚರಿಸುತ್ತಾ ಇದ್ದೇನೆ. ನನ್ನ ಅಭಿಷ್ಟ ಈಡೇರುವ ಹಾಗೆ ಮಾಡು. ಸಂತೋಷ. ಆದ್ರೆ ಒಂದು ವಿಚಾರ, ಹುಟ್ಟುವ ಮಗ ಮಾತ್ರ ಕೋಣನಾಗ್ತಾನಮ್ಮ. ನಾನೇನು ಅಪರಾಧವನ್ನು ಮಾಡಿದ್ದೇನೆ? ಸ್ವರ್ಗ ಬೇಡ. ಮುನಿವರ ಒರೆದ ವಚನ ತಪ್ಪನರಿಗೆದು ಮಹಿಷಿಯಾಕಾರವನ್ನು ತಾಳಿ ಕಠಿಣವಾದಂತಹ ತಪಸ್ಸಿನಲ್ಲಿ ನಿನ್ನನ್ನು ನೀನು ತೊಡಗಿಸಿಕೊಂಡವಳು. ಸತ್ಯ. ಪರಿಣಾಮವಾಗಿ ಸುಪಾರ್ಶ್ವಕ ಎನ್ನುವ ಮಹಾಮುನಿಯೊಬ್ಬ ಸಮೀಪದಲ್ಲೇ ತಪಸ್ಸಿನಲ್ಲಿ ನಿರತನಾಗಿದ್ದ. ನಿನ್ನ ತಪೋಜ್ವಾಲೆಯಿಂದಲಾಗಿ ಆತನದಾದಂತಹ ತಪಸ್ಸು ಕೆಟ್ಟು ಹೋಯಿತಮ್ಮ.
ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲೇ ಎನ್ನುವ ಹಾಗೆ ಶಾಪ ಕೊಟ್ಟಿದ್ದಾನೆ. ನೀವು ಬಂದ ಮೇಲೆ ಆ ಶಾಪದ ಭೀತಿ ನನಗುಂಟೇ ಸ್ವಾಮಿ. ಭವಿಷ್ಯದ ಬಗ್ಗೆ ಅರ್ಥ ಮಾಡಿಕೊಂಡಂತಹ ಆತ ಮತ್ತೊಂದು ವಿಷಯವನ್ನಾಡಿದ್ದಾನೆ. ಹೇಗೆ? ನಾನು ಕಂಡ ಶಾಪವನ್ನು ಪರಿಹರಿಸುವುದಕ್ಕೆ ಮೂರು ಮೂರ್ತಿಗಳಿಂದಲೂ ಅಸಾಧ್ಯವಾಗಲಿ ಎಂಬ ಹಾಗೆ. ನನ್ನ ಗತಿ ಹೇಗೆ ಪ್ರಭು? ಋಷಿವಚನ ಎನ್ನುವುದು ಯಾವ ಕಾಲಕ್ಕೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಂದು ನಿನ್ನ ಮನದ ಆಶೆ ಏನು? ಹುಟ್ಟುವಂತಹ ಮಗ ವೀರನಾಗಿ ಶೂರನಾಗಿ ಪರಾಕ್ರಮಿಯಾಗುವುದರ ಮುಖೇನ ಮೂರು ಲೋಕವನ್ನು ಗೆದ್ದಾಡುವ ವಿಭು ಎನಿಸುತ್ತಾನೆ. ಮನದ ಬಯಕೆ ಸಾಕಾರವಾಗ್ತದೆ, ನಿನಗೆ ಶುಭವಾಗ್ತದೆ ಮಗಳೇ. ಕನಕಗರ್ಭನೆ ಮನಗೊಂಡು ಮಾಡಿ ಕಮರುಷವನೆ ತಳಿ ಕಳವಳು ನಿಜರು ಮೊದಲು ತಡೆಯುತ್ತಲಿ ಮಲಗಿರಿ ಜನನಿಯನೇ. ಮರೀತಿ ಸಮುದ್ರನಾಗಿರುವ ಕಶ್ಯಪರಿಗೆ ಎಸೆವ ತರುಣಿಯರು 13 ಮಂದಿ. ಅವರಲ್ಲಿ ಹಿರಿಯಾಕೆ ದಿತಿದಿ ಬಂದಿದೆ ನಾನೇ. ಮಗನಾದ ಮಳಿನಿಯು ಬ್ರಹ್ಮದೇವನಿಂದ ಬೇಕಾದ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ ಸರಿ. ಆದರೆ ತಾಯಿಯಾದ ನನ್ನ ಕರ್ತವ್ಯ ಮಗಳಿಗೆ ಮದುವೆಯನ್ನು ಮಾಡಬಹುದು. ಆದರೆ ಸರಿಯಾದಂತಹ ವರ ಬೇಕಲ್ಲ. ಯಾರಿದ್ದಾರೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇದ್ದೇನೆ. ನಾನೇ ಕೇಳಿ ತಿಳಿದಿದ್ದೇನೆ, ಪಾತಾಳ ಲೋಕದಲ್ಲಿ ಕಾಲಕ್ಕೆ ಅಂಶದಲ್ಲಿ ವಿದ್ಯುನ್ಮಾಲ ಎಂಬುವನಿದ್ದನಂತೆ. ಇವನೇ ಸರಿಯಾದವರ. ತಡ ಮಾಡುವುದಲ್ಲ, ಓಲೆಯನ್ನು ಬರೆದು ಅದ್ಭುತ ಮಗಳಿಗೆ ಗೌರವವನ್ನು ಸೂಚಿಸುವುದರಲ್ಲಿ ಬಹಳಷ್ಟು ಬಗೆಗಳುಂಟು. ಕೆಲವರೆಲ್ಲ ಹೇಗೆ ಭಯದಿಂದ ಗೌರವವನ್ನು ಸೂಚಿಸುವುದು, ಅದೆಲ್ಲ ನಮ್ಮ ಕ್ರಮ ಅಲ್ಲ. ನಮ್ಮದು ಕ್ರಮವೇ ಬೇರೆ. ಇವರೆಲ್ಲ ಯಾಕೆ ನಮಗೆ ಗೌರವವನ್ನು ಸೂಚಿಸುತ್ತಾ ಇದ್ದಾರೆ? ಇದು ಅಭಿಮಾನದಿಂದ, ಇದು ಪ್ರೀತಿಯಿಂದ. ಯಾಕೆ ಬೇಕಾಗಿ ಕೇಳಿದ್ರೆ, ಅನ್ಯರಿಂದ ತುಳಿಯಲ್ಪಟ್ಟಂತಹ ದಾನವರು, ಇತರರಿಂದ ಶಿಕ್ಷೆಗೊಳಗಾದಂತಹ ದಾನವರು, ಸಮಸ್ತರಿಗೂ ಕೂಡ ನೆಲೆಯನ್ನು ಕಲ್ಪಿಸಿದ ಕಾರಣದಿಂದಲೇ ಇದೇ ಸಂತೋಷದ ವೇಳೆಯಲ್ಲಿ ಒಂದು ದುಃಖ. ಸಕಾಲದಲ್ಲಿಯೂ ನಮಗೆ ಸ್ವರ್ಗ ಲೋಕದ ಮೇಲೆ ಕಣ್ಣು. ಈ ಕಾಲಕ್ಕೆ ಸ್ವರ್ಗದ ಪೀಠದಲ್ಲಿ ಇರಬೇಕಿತ್ತು. ನಾನು ಸಿಗಲಿಲ್ಲ ಅಂತ ಬೇಸರ. ಯಾಕೆ? ನಮಗೆ ದಾನವ ಸೇನೆ ಸ್ವಲ್ಪ ಕಡಿಮೆ ಆಯಿತು ಅಂತ ನಮಗೆ ಓಲೆ ಬಂದತ್ತ. ದ್ವಿತೀಯದೇವಿ ಕಳಿಸಿದ ಓಲೆ, ಶೋಣಿತಾಪುರದ ಒಡತಿ ತನ್ನ ತರಳೆಯಾದಂತಹ ಮಾಲಿನಿಗೆ ಅನುರೂಪನಾದವರು ನಾನೆಂದು ನಿಶ್ಚಯಿಸಿ ಬರುವ ಸಪ್ತಮಿಯಂದು ಮದುವೆಯನ್ನು ನಿಶ್ಚಯಿಸಿದ್ದೇವೆ. ದಿಬ್ಬಣಿಗರಾಗಿ ಬರುವುದು ಇದು ಒಳ್ಳೆಯದಾಯಿತು. ಶೋಣಿತಾಪುರದ ದಾನವ ಸೇನೆಯ ಬಗ್ಗೆ ಚೆನ್ನಾಗಿ ನಾನು ಕೇಳಿ ತಿಳಿದವನಿದ್ದೇನೆ. ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದ್ದೇನೆ. ಬಾಸಿಕವನ್ನು ಕಟ್ಟಿದ್ದೇನೆ. ಸಾಗಲಿ.
ಕಳುಹಿದ್ದೇನೆ. ಪುರೋಹಿತನ ಜೊತೆಗೆ ಕರೆದುಕೊಂಡು ಬರಬೇಕು. ಎಂತದ್ದು ಮಾತಾಡ್ತಿದ್ದೀರಿ? ದೊಡ್ಡ ದೊಡ್ಡ ಆಶೀರ್ವಾದವನ್ನೇ ಕೊಡು. ನನಗೆ ಭಯ ಆಯ್ತು. ಇವಾಗ ಭಯ ಪಡಬೇಡಿ ಅಪ್ಪ. ಮದುವೆ ನಿಮ್ಮ ಮಗಳೇನಿದ್ದಾರೆ ಶೃಂಗಾರ ಮಾಡಿ ಕರ್ಕೊಂಡು ಬನ್ನಿ. ಯಾಕಂದ್ರೆ ಕಲಿಗೆ ತಪ್ಪಿದರೆ ಕುಲಿಗೆ ಹುಡುಗಿ ಸಭೆಗೆ ಬಂದಿದ್ದಾಳೆ. ಸ್ವಲ್ಪ ನೋಡಿ. ಈ ಸಭೆಯಲ್ಲಿ ನನ್ನ ಹುಡುಗಿಯಲ್ಲಿ ನಾನೇ ಹೇಗೆ ಹುಡುಕಿ ಸಭೆಗೆ ಎಂದರೆ ಮಂಟಪಕ್ಕೆ ಎಂದರ್ಥ ತಿರುಗಿ ನೋಡಿ. ಹೇಗೆ ನನಗೆ ಆಗಬಹುದು, ಎಲ್ಲದಾಗಬಹುದು. ನಿಮಗೆ ಹುಡುಗಿ ಆಗಬಹುದೆಂದು ನನ್ನ ಮನಸ್ಸಿಗೆ ಒಪ್ಪಿಗೆ. ನನಗೂ ಒಪ್ಪಿಗೆ. ಹಾಗಾದಲ್ಲಿ ಕರೀತೇನೆ ಮಹಾರಾಣಿ. ಹುಡುಗನ ಒಪ್ಪಿಗೆ ಸಿಕ್ಕಿದೆ. ಹುಡುಗಿ ಎಂದು ಮಾತು ಕೇಳಿದ್ದೀರಾ? ಇಲ್ಲ ಸ್ವಾಮಿ. ಹೇಳ್ಬೇಕಮ್ಮ. ಯಾಕೆ ಆದ ಮೇಲೆ ಜೀವನದಲ್ಲಿ ಏನಾದರೂ ವ್ಯತ್ಯಾಸವಾಗಿ ಹೋಯ್ತುತ್ತಾದ್ರೆ ಹಿರಿಯಂತಹ ಜ್ಞಾನಿಗಳು ಆದ ಮಾತು ಕೇಳಿಲ್ವಾ? ಬಳಿಕ ಅವಳನ್ನುವ ಸುದ್ದಿಯ ಶಾಪಂಗಲಿಗೆ ಗುರಿಯಾಗುವ ವರಪಿತ ಪುರೋಹಿತ ಸಹಿತ ನೀವು ಸತ್ಯ ಯಾರು ಮದುವೆ ಮಾಡಿಸುವುದು? ಆಯ್ತಾ ಇದ್ದಾರೆ. ನನ್ನ ಜಾಗ ನಿಮಗೆ ಸಿಗಲಿಕ್ಕಿಲ್ಲ. ಆಯ್ತಾ ಅಮ್ಮ ಮಾತು ಕೇಳಿಲ್ಲ. ಅಮ್ಮನಿಗೆ ಆದ್ರೆ ನನಗಾಗಿ ಹೋಗು ಹೋಗು. ಎಲ್ಲಿ ಮದುವೆ ಬೇಡಂತದ್ದು ಅಂಗಳಕ್ಕೆ ಊಟ ಮಾಡಿ ಹೋಗುವ. ಮತ್ತೆ ಈಗ ನಿನ್ನ ಪ್ರಾರಂಭವೇ ಹಾಗಲ್ಲ ಪುರೋಹಿತರೆ. ಎಂತದ್ದು ಹೇಳಿದವಳು ಅಮ್ಮ ನನಗೆ ಎಂತದಕ್ಕೆ ನಾವು ಗೌರವದಿಂದ ಕಾಣುವವರು ಅವರನ್ನು ಕೈ ಮುಗಿತೇವೆ. ಮದುವೆ ಅಮ್ಮನ ಅಭಿಪ್ರಾಯಕ್ಕೆ ತನ್ನ ಮಾತಿನ ಆಕ್ಷೇಪ ಇಲ್ಲವೆಂದು ಭಾವ. ಅದೊಂದು ಭಾವ ಅರ್ಥನೆ. ಅಯ್ಯೋ ನನಗೆ ಗೊತ್ತಾಗದೆ ಇಲ್ಲಿ ಬನ್ನಿ. ಸಭೆ ತುಂಬಾ ಉಂಟು. ಇಲ್ಲಿ ಹೇಸಿಗೆ ಮಾಡಬೇಕು. ನಾನು ನೀನು ಹಾಗೆ ಮಾಡುವುದಕ್ಕೆ ಆಸೆ. ಮುಹೂರ್ತಕ್ಕೆ ಸರಿಯಾಗಿ ಕೆಲಸ ಆಗಬೇಕು. ಅನ್ನ ಇತ್ತು ಮೈದರಂತ ದಾಳೆಗಾಡದವರು ಉರ್ತುಲ್ಲೆ ನನ್ನ ಉರ್ತು ತುರ್ಕದ ಕೊಂಡು ಮುಳಿಸಿ ದಾಗಮಂಡೆಲ್ಲ ಕಾಂಡೆ ಕೋಣಗ ಹೋಯ್ ಬಟ್ರೆ ಎನ್ನ ಕಾಸ್ಕೊರ್ಲೆ ಮತ್ತೆ ನಮ್ಮದ ಆಲದಕ್ಕೆ ಅಂದು ದಲಿಪುನ ಕಿಂತು ನಂತರ ಹಾಕಲಿ ಕೊಡ್ದವಳ ಅಣ್ಣ ಕನ್ನಂದಾರೆ ಒಂದು ಉಪಕಾರ ಭಕ್ತರಿಗೆ ನಾವು ಸುತ್ತಲ ಬೈತ ಮೊಟ್ಟೆ ಮುಡಿತೆ ಇಲ್ಲಿ ಪನಿ ಜಾಗಕ್ಕೆ ದಮ್ಮಡಿ ಹೇಳಿದಕ್ಕೆ ಅಂತರ್ಪಿಸಿ ನೀವೇ ದೊಡ್ಡ ವಿಚಾರ. ಇದೆಂತದಕ್ಕೆ ಹಾಕ್ಲಿಕ್ಕೆ ಅವರ್ಜನ ತಲೆ ಕಡಿಲಿಕ್ಕೆ ಉಂಟ. ನನ್ನನ್ನು ಯಾಕೆ ನಿನ್ನ ಅಪ್ಪ ವೆಂಕಪ್ಪನನ್ನು ತಲೆಗಡೆಯಲ್ಲಿ ಒಳ್ಳೆ ರಕ್ತ ಇತ್ತಿತ್ತು ಭಾಷೆಗೆ ಹುಡುಗಿಯ ಕೊಲ್ಲಿಗೆ ಹಾಕುವುದಕ್ಕೆ ಇದು ನಾನು ಹೇಳ್ತೇನೆ. ಆಮೇಲೆ ಹಾಕಿದ್ರೆ ಇದು ಕಟ್ಟೆ ಪೂಜೆ ಹೊರಡಲಿದೆ. ಹಣ್ಣು ಕಾಯ್ದು ಎಂತದ್ದು ಪುರೋಹಿತರೆ? ದೇವರ ಉತ್ಸವ ಮೂರ್ತಿ ಕಟ್ಟೆ ಪೂಜೆಗೆಲ್ಲ. ಮತ್ತೆ ನಿನ್ನ ಅಪ್ಪ ಗಿರಿಯಪ್ಪನ ಮನೆಗೆ ದಾನ ಕಲಶ ಒಂದು ಹಿರಿಯವರಿಂದ ಮುಟ್ಟಿಸುವ ಕ್ರಮ ಉಂಟು. ಮುಟ್ಟಿಸಬೇಕು ಅಂತ ಬರುವಾಗ ಪಕ್ಕ ನೆನಪಾಗಿ ಎಷ್ಟು ದೊಡ್ಡ ಸಭೆ ಅದಕ್ಕೆ ಹೋಗಿ ಬರುವಾಗ ಇಲ್ಲಿ ಮುಹೂರ್ತ ಮೀರಿ ಹೋಗ್ತದೆ. ಹಾಗೆ ಅಂತ ಮುಟ್ಟಿದ ಇದ್ರೆ ಅವರಿಗೆ ಬೇಸರ ಆಗ್ತದೆ. ಒಟ್ಟು ಸಮಸ್ಯೆಗೆ ಪರಿಹಾರ ಉಂಟು. ಸುಲಭ ಉಂಟು. ಈಗ ಮಾಡುವ. ಈಗ ಇಲ್ಲಿದ್ದವರು ನೀವು ಮುಟ್ಟಿ, ನೀವು ಸಿಕ್ಕಿದ್ರೆ ಅವರು ನಿಮ್ಮನ್ನು ಮುಟ್ಟಲಿ, ಅವರನ್ನು ಹಿಂದೆ ಅವರು ಮುಟ್ಲಿ, ಸಿಕ್ಕಿದವರೆಲ್ಲ ಅವರಷ್ಟಕ್ಕೆ ಮುಟ್ಟುತ್ತಾ ಇರ್ಲಿ. ನಮ್ಮ ಕೆಲಸ ಆಗುತ್ತಾ ಇರ್ಲಿ. ಹಾಗೆ ಪುರೋಹಿತರೆ ಏನಾಯ್ತು? ಎಂತದ್ದು ಮಂಗ ಬಾಳೆಹಣ್ಣಿಗೆ ಕೈ ಹಾಕಿದಾಗ ಎಲ್ಲರೂ ಕೈ ಹಾಕಿದ್ದಾರೆ, ಹಾಗೆ ನಾನು ಕೈ ಹಾಕುದಕ್ಕೆ ಯಾಕೆ ಯಾಕಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂತ ಬೇರೆ ಮತ್ತೆ ಅಧಿಕ ಪ್ರಸಂಗ ಯಾಕೆ? ಭಾಷೆ ಕೆಟ್ಟವ ನಿನ್ನ ಮುಸುದ ಮಂಗ ಬಹಳ ಚಂದ ಇದ್ದಿ. ಮರದಲ್ಲಿ ಇರ್ಬೇಕಿತ್ತು, ತಪ್ಪಿ ಕೆಳಗೆ ಬಿದ್ದದ್ದು ಅಷ್ಟೇ. ಹಿರಿಯವರೆಲ್ಲ ಸೇರಿ ಮಕ್ಕಳಿಗೆ ಆಶೀರ್ವಾದ ಮಾಡುವುದಿಂದಲೇ. ಆಗ ನೀನು ಆಶೀರ್ವಾದ ಮಾಡ್ಲಿಕ್ಕೆ ನೀನು ನನ್ನ ಅಪ್ಪ. ಅಪ್ಪ ಅಲ್ಲ, ತಪ್ಪು. ತಪ್ಪು ನಿನ್ನದಲ್ಲ. ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾನಲ್ಲ, ಅವನಿಗೆ ಮೊದಲು ಕೊಡ್ಬೇಕು. ನಾನು ಹೇಳಿದೆ ಪುರೋಹಿತರೆ, ನಾನು ಇಲ್ಲಿಗೆ ಬರುವುದಿಲ್ಲ ಎಂದು. ಮತ್ತೇನಾಯ್ತು? ಆದ್ರೆ ಅವ ಇದ್ದಾನಲ್ಲ, ಅನ್ಯಂದನ ಮಗ ಉಜಿರ ನಾರಾಯಣ ಇದ್ದಾನಲ್ಲ, ಅವನಿಗೆ ನಾವು ಕಡಿಬೇಕು. ಅವ ನಿನ್ನ ಕುಟುಂಬದವನ? ಹೌದು. ಏನ ಹನ್ನೆರಡನ ಮಗ ಉಜಿರ ನಾರಾಯಣ ಮೂಗಿನ ಹೊಟ್ಟೆಯಿಂದ ಬಿದ್ದಿದ್ದಾನ. ಹನ್ನೆರಡನ ಮಗ ಏನು ಗುಜಿರಿ ನಾರಾಯಣ ಪ್ರೇತವ. ಮತ್ತೆ ಮಕ್ಕಳು ಮಾಡುವ ಹಾಗೆ ಮಾಡಬೇಕಮ್ಮ. ಮಕ್ಕಳು ಮಾಡುವುದಲ್ಲ.
ಅದಕ್ಕೆ ಎಣ್ಣೆ ಹಾಳು ಮಾಡುದು ಯಾಕೆ? ನಮ್ಮ ಭಂಡಾರದಲ್ಲಿ ಉಂಟು ಸ್ವಾಮಿ. ಹಾಳು ಮಾಡುವಾಗ ಆಲೋಚನೆ ಮಾಡಬೇಕು. ತಿಳಿದವರು ಏನು ಹೇಳಿದ್ದಾರೆ? ಉಳಿತಾಯ ಮಾಡಿ, ನಿಮಗಾಗಿ ನಿಮ್ಮ ಹೆಂಡತಿ ಮಕ್ಕಳಿಗಾಗಿ ಉಳಿತಾಯ ಮಾಡಿ ಅಂತ. ನಾನು ನನ್ನ ಮನೆಗೆ ಕೊಂಡು ಹೋಗುದು ಯಾರಿಗೆ? ಅವ್ರು ಏನನ್ನು ಬೇಕಾದ್ರೂ ಹಾಳು ಮಾಡ್ಬೋದು, ಆದ್ರೆ ಎಣ್ಣೆಯನ್ನು ಹಾಳು ಮಾಡ್ಲಿಕ್ಕಿಲ್ಲ. ನೋಡಿ ಅಮ್ಮ ಎಷ್ಟು ತಯಾರಾಗಿದ್ದಾರೆ ನೋಡಿ. ಹೌದಾ ಮಾತು? ಹಾ, ಮತ್ತೆ ನಾವು ಆಗುವ ಎಣ್ಣೆಯ ವಿಷಯವೇ ಬೇರೆ, ಅವನ ಎಣ್ಣೆಯೇ ಬೇರೆ. ಮಗನೇ ಎಷ್ಟಾದ್ರೂ ನಿಮ್ಮ ಜೊತೆ ಇರುವಲ್ಲ ಸ್ವಾಮಿ. ಹಾಗಾದ್ರೆ ನಾನು ಎಣ್ಣೆ ಹಿಡಿತೇನೆ. ಗೊತ್ತಿಲ್ಲ. ಹಾಗಲ್ಲ, ಇಷ್ಟು ಸಣ್ಣ ಪ್ರಾಯದಲ್ಲಿ ಎಣ್ಣೆಗೆ ತಯಾರಾಗಿದ್ದಾನೆ. ಇನ್ನು ಎಷ್ಟು ಕಾಲ ಮುಗಿದಿಲ್ಲ ಮಗನಿಗೆ. ಮಾತಿಗೆ ಜೋರಾನೆ. ಕೇಳುವುದಿಲ್ಲ. ಕಾರ್ಯಕ್ರಮ ಒಳ್ಳೆದಾಗಿದೆ, ಮದುಮಕ್ಕಳಿಗೆ ಬಾಯಿ ಬಾಯಿ ಬರ್ತದೆ, ಬರುವುದಿಲ್ಲ ಅಷ್ಟೇ. ಅಯ್ಯೋ ದೇವ, ಸತ್ತು ಹೋದ್ರು ಶಿವನೇ ಚುಮ್ಮಲಿಂಗ. ನೀನು ಅಗತ್ಯ ಇಲ್ಲ, ಮನೆಯಲ್ಲಿ ಜನ ಉಂಟು ಆಯ್ತಾ? ಏನು ಗೊತ್ತಿಲ್ಲ. ನಾನು ಮೊದಲಿದ್ದೇ ಹೋಗಿ ನಿಮ್ಮ ಈ ಆರ್ಮಟಿಗೆ ನನ್ನ ಎದುರು ಸತ್ತರೆ ನನ್ನ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ, ನಿಮ್ಮ ಹೆಂಡತಿ ಮಕ್ಕಳಿಗೆ ನಾನಿದ್ದೇನೆ. ಯಾಕೆ? ಪರಿಹಾರ ಕೊಡ್ಲಿಕ್ಕೆ ನೀವು ಸಹಾಯ ಕೊಡ್ಲಿಕ್ಕಾಗುತ್ತೆ. ಎನ್ನರಸಿ, ಒನ್ನರಸಿ, ನಾಡರಸಿ, ಮದ್ದರಸಿ, ನಿಮ್ಮ ನಿನ್ನ ನಿಮಗೆ ಮದುವೆಯಾಗಿ ಅಭ್ಯಾಸ ಇಲ್ಲ, ಅದೆಲ್ಲ ಅಭ್ಯಾಸ. ನಿಮ್ಮ ಸಹವಾಸ ಉಂಟಲ್ಲ, ನನ್ನ ಸಹವಾಸದಲ್ಲಿ ಅಭ್ಯಾಸ ಅದು ನಿಮಗೆ. ಸಹವಾಸ ದೋಷ. ಮುಖಕ್ಕೆ ಸಮಾನದಂತಹ ಮುಖ. ಹಲೋ ಅವಳೇ ಬಿಡ್ತಾಳೆ. ವೈದ್ಯರ ಗಾಡಿ ಇಲ್ಲದಿಲ್ಲ ನನ್ನ ಹೆಂಡತಿ ಅಂತ ನೀವು ಬೈಯುವುದು? ಎಲ್ಲ ಬೇಕಮ್ಮ, ಎಲ್ಲ ಕಾಂಡ ಮುಚ್ಚಿದಂತಹ ಮುಖಕ್ಕೆ ಮುತ್ತಿನಂತಹ ಮುಖಕ್ಕೆ ಹಾಕುತ್ತೇನೆ, ಅರಸಿನ ಎಣ್ಣೆ ಹಚ್ಚಿದ್ದೇನೆ. ಕಾರ್ಯಕ್ರಮ ಬಹಳ ಒಳ್ಳೆದ. ಎಂತದಮ್ಮ ಒಳ್ಳೇದಾಗುದು? ಎಲ್ಲ ಕೂತುಕೊಂಡು ನೋಡ್ತಾ ಇದ್ದಾರೆ. ಹಾ ಹೇಳಿ, ಎದ್ದು ಸಾಲಾಗಿ ಬಂದು ಬೇಗ ಕೊಟ್ಟು ಹೋಗಿ ಮತ್ತೆ ಊಟಕ್ಕೆ ಹೊತ್ತಾಗ್ತದೆ. ಯಾರು ಎದ್ದು ಬರ್ಲಿಕ್ಕಿಲ್ಲ ಸ್ವಾಮಿ. ಆ ಪತ್ರದಲ್ಲಿ ಬರೆದು ಹಾಕಿದೆ, ಏನು? ಆಶೀರ್ವಾದ ಉಡುಗೊರೆ ಎಂಬುದಾಗಿ. ಎಷ್ಟು ಒಳ್ಳೆ ವಿಷಯ. ತಂದದ್ದನ್ನು ಏನು ಖರ್ಚು ಮಾಡ್ಲಿಕ್ಕಿಲ್ಲ, ಇಲ್ಲ ಹಾಗೆ ಮನೆಗೆ ಕೊಂಡು ಹೋದ್ರೆ ಆಯ್ತು, ಮುಗೀತಲ್ಲ. ಹಾಗಂತ ನೀವು ಸುಮ್ಮನೆ ಇರಬಾರ್ದು, ನಿಮ್ಮ ಕೈ ಬೀಳಲೇಬೇಕು ಸ್ವಾಮಿ. ಅಮ್ಮ, ನನ್ನ ಕೈ ಬಿಟ್ಟರೆ ಮದುವೆ ಅರ್ಥದಲ್ಲಿ ಇರ್ತದೆ. ಹಾಗೆಲ್ಲ ಹಾ. ವಧುವರನ್ನು ಆಶೀರ್ವದಿಸಬೇಕು. ದೊಡ್ಡ ವಿಷಯ ಅಲ್ಲ, ಒಂದಾಗಿದೆಯಲ್ಲ, ಮತ್ತೇನು ಮಾಡುದು? ಸೋಮಜಾಡೇನ 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 ಅದೇ ಸೋಮಣ್ಣ. ಸೋಮಜಾಡ ಅನ್ನೋ ಕೊಟ್ಟಂತ ಪಟ್ಟ ಇದು ಹೇಳಿದ್ದಾರೆ, ನಿಮ್ಮ ಜೀವನ ಪರ್ಯಂತ ನನ್ನ ಹೆಸರು ಹೇಳ್ತಾ ಇರಬೇಕು ಮಟ್ರೆ ಅಂತ. ಆದ್ದರಿಂದ ಕೊಟ್ಟವರನ್ನು ಮಲೆ ಕೂಡದು. ಇದ್ದವರ ಹೆಸರತ್ತವ. ಅದಕ್ಕೆ ಅವನ ಹೆಸರು ಹೇಳ್ತಾರೆ, ಸೋಮಜಾಡೇನ ಸೋಮಜಾಡೇನ. ಓ ಪಟ್ಟೆ, ನಿನ್ನಲ್ಲಿ 108 ಹೊಟ್ಟೆ, ಹೊಟ್ಟೆ ನಾನು ಕೆಟ್ಟೆ, ಕೊಡುವುದು ಮಾತ್ರ ಹೊಟ್ಟೆ. ಪುರೋಹಿತರಿಂದ ಉಡುಗೊರೆ, ಮದುಮಗನ ಕುಳಿಗೆ, ಮದುಮಗನ ಕುಳಿಯಿಂದ ಮದುಮಗನ ಹೆಗಲಿಗೆ, ಮತ್ತೆ ಬಂದಲ್ಲಿಗೆ ಓದಲಿಲ್ಲ ಪ್ರಶ್ನೆ ಕೊಟ್ಟ ಹೋದ ನಮಗೆ ಪ್ರಶ್ನೆ ವರ್ಷಕ್ಕೆ ಬಟ್ಟೆ ಬೇಕಾದರೆ ಶಾಸ್ತ್ರವನ್ನು ಕೊಟ್ಟು ಭಗವಂತ ಬೇಕಾದಷ್ಟು ಗೊತ್ತಿದ್ದಾನೆ. ನೀವೇ ನಮಗೆ ಪುರೋಹಿತರು ಕೊಟ್ಟ ಆಶೀರ್ವಾದ. ಅಮ್ಮ, ಇನ್ನು ಕಾರ್ಯಕ್ರಮದ ಕೊನೆಯ ಅಂಗವಾಗಿ ಒಂದು ಹುಡುಗಿ ಇಳಿದು ಹೋಗುದು ಅಲ್ವಾ? ಅದೊಂದು ಕೆಲಸ ಮಾಡುವ. ಬರ್ಬೇಕಲ್ಲ ಅವ್ರು ಇಳಿಲಿಕ್ಕೆ. ಎಂತದಾಯ್ತು ನಿಮಗೆ? ನನ್ನ ಹೆಂಡತಿ ಜೊತೆ ನಾನು ಮಾತಾಡು. ನಿಮ್ಮ ಹೆಂಡತಿ ನೀವೇ ಮಾತಾಡಿ, ಮತ್ತೊಬ್ಬರು ಮಾತಾಡೋದಕ್ಕೆ ಬಿಡಬೇಕು. ಇದು ಸಮಯ ಅಲ್ಲ, ನಾಳೆ ಮಂಟಪದಲ್ಲಿ ಇಂದು ಸ್ವಲ್ಪ ಮದುವೆ ಮುಗಿಲಿ. ಎಷ್ಟು ಅದು ಎಷ್ಟು ಸುಮ್ಮನೆ ಓ ಅಲ್ಲಿ ದಾರಿ ಮಧ್ಯೆಯಲ್ಲಿ ಕೂತ್ಕೋ, ಬಟ್ಟೆ ಹಾಕಿಕೊಂಡು ಬಾ 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 ಅಂತ ಏನಾದ್ರು ಸಂಪಾದನೆ ಆಗಿದ್ದು ಬಾ. ಎಲ್ಲಿಗೆ ಹೋಗುದು? ನೀವೆಂತದ್ದು ಬಸವನ ಹಿಂದೆ ಬಾಲ ಅಂತ ನನ್ನ ಹೆಂಡತಿ ಜೊತೆ ನನಗೆ ಬರ್ಲಿಕ್ಕೆ ಒಂದು ನೋಡಿ, ಸ್ವಾತಂತ್ರ್ಯ ನೀವು ಇಲ್ಲ. ನನ್ನನ್ನು ಮತ್ತು ಮತ್ತು ಕೆಲಸ ಓಲಿ ಕೂತ್ಕೊಳ್ಳಿ, ಅದಕ್ಕೆ ಮತಕ ಮಾಡಬೇಕು. ಹಾ, ನಿಮ್ಮ ಹೆಂಡತಿ ಯಾರು ಇಟ್ಕೊಂಡು ಬಿಡಿ ಬಿಡಿ. ಹಾ, ನೋಡಮ್ಮ, ಇವರೆಲ್ಲ ನಿಂಜ ತೆಗಿದ್ದವರು ಇವತ್ತು ಮದುವೆ ಆಗಿ ಗಂಡನ ಮನೆಗೆ ಹೋಗುವಾಗ ಅವರಿಂದ ಆಶೀರ್ವಾದ ಪಡೆಯುವ ಕ್ರಮ ಕೈ ಮುಗಿ ನಾನು ಹೇಳಿದ ಹಾಗೆ ಹೇಳು. ಅಣ್ಣಂದಿರೇ, ಅಕ್ಕಂದಿರಿ, ಅಕ್ಕಂದಿರೇ, ತಮ್ಮ ತಂಗಿಯಂದಿರಿ, ತಮ್ಮ ಗುರು ತಂಗಿಯಂದಿರೇ, ಹಿರಿಯರೇ, ಗುರು ಹಿರಿಯರೇ,
ನಾನು ಇಷ್ಟವರೆಗೆ ನಿಮ್ಮ ಜೊತೆಯಲ್ಲಿ ಆಟವಾಡ್ತಾ ಇದ್ದೆ. ನಾನು ಇಷ್ಟದವರೆಗೆ ನಿಮ್ಮ ಜೊತೆಯಲ್ಲೇ ಆಟವಾಡುತ್ತಾ ಇದ್ದೆ. ಅಣ್ಣ ಬಾಳೆ ಮೀಸಿದ ಕುಂಬಳ ಕೈದೆಪ್ಪ ನಾವ ಓಡಿ ಬಿಟ್ಟದ ಅವಸ್ಥೆ. ಆಟ ಆಡ್ತಾ ಇದ್ದೆ ಬಂದಾಗ ನನ್ನ ಕೈಯಿಂದ ಕುಂಬು ತಿರ್ಗವಿಷ್ಟ ಮೀಸಿದ ಓಡಿ ಆಟ ಆಡಿ ನಿನ್ನೊಟ್ಟಿಗೆ ಎತ್ತಿ ಪುಣ್ಯ ನಕ್ಷತ್ರಕ್ಕೆ ವಾರ ಮಣಿ ಮಾರೆ. ಇವತ್ತು ನನ್ನ ಪತಿದೇವರ ಜೊತೆಯಲ್ಲಿ ಹೋಗ್ತಾ ಇದ್ದೇನೆ. ನನ್ನ ಪತಿದೇವರ ಜೊತೆಯಲ್ಲಿ ಹೋಗುತ್ತಾ ಇದ್ದೇನೆ. ಹಿರಿಯವರಾದ ನೀವು ಆಶೀರ್ವದಿಸಿ. ಹಿರಿಯವರಾದಂತಹ ನೀವೆಲ್ಲರೂ ಆಶೀರ್ವದಿಸಿ. ಈಗ ಸುದ್ದಿ ಬಂದಾಗ ನಿನ್ನ ಅಪ್ಪ ಸತ್ತದ್ದು. ಜೀವ ಇದ್ದಾನೆ. ಮತ್ತೆ ಯಾಕೆ ಬಾವಳಿ ಅಮ್ಮ ಇಲ್ಲಿ ಬನ್ನಿ. ಅವಳ ವಿಷಯ ಹಾಗಿದೆ, ನೀವೇ ಅಕ್ಕ ಮಾಡುವುದು. ಸ್ವಾಮಿ, ನನ್ನ ಮಗಳನ್ನು ನಾನು ಎಷ್ಟು ಮುತ್ತಿಂದ ಸಾಕಿದ್ದೇನೆ. ಹೌದು ಬಾಯಿಗೆ ಬೆರಳು ಹಾಕಿದ್ರೆ ಕಚ್ಚಲಿಕ್ಕೆ ಗೊತ್ತಿಲ್ಲ. ಅಮ್ಮ ಯೋಚನೆ ಮಾಡಬೇಡಿ, ಕರ್ಕೊಂಡು ಹೋಗ್ತಾರಲ್ಲ ಕಚ್ಚುವುದಕ್ಕೆ ಅವನೇ ಕಳಿಸಿ ಬೇಸರ ಮಾಡಬೇಡಿ. ಸ್ವಾಮಿ, ನಿಮ್ಮ ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಏನೋ. ವಿಷಯ ಹೌದು. ಏನ್ ಮಾಡ್ತಾನೋ ನಾವು ಇನ್ನಿಕ್ಕೆ ಬರೋಣ. ಬೆನ್ನು ಗಟ್ಟುಂಟಾದ್ರೆ ಇದಕ್ಕೆ ಹೋಗು ಮಾಡುವುದೆಂತದ್ದು? ಎಂತದ್ದು? ಎಲ್ಲವರು ಕರೆದುಕೊಂಡು ಹೋಗಿ ಏನು ಮಾಡ್ತಾನೋ ಅಷ್ಟನ್ನೇ ಮಾಡ್ತಾನೆ. ಅದೇ ಎಂತ? ಅದೇ ಕೆಲಸ. ಹೇಳಿಕೊಂಡು ಕಲ್ಯಾಣ ಪಡೆಯಲಿಕ್ಕೆ ಜನ ಉಂಟು. ಅದಕ್ಕೆ ಅತಿ ಈ ದಾಯ ಬಿಡ್ಕೊಂಡು ಅಜ್ಜಿ ಪಕ್ಕಡ ಜನರ ಬಿಡ್ಕೊಡ್ತಿ ದಾಯ ಕೊಂಡ ಪೆದಿ ಕಲ್ಲು ಕಣ್ಣೀರು ಬರ್ಕೊಂಡು ನಮದಾಯ ಬಿಡ್ಕೊಂಡು ಅಂತ ಮರಲ ನಾ ಸಂತೆ ಅಂಚಿಂಚಿ ಕೊಂಡ ಪೂರ ಸಮ ಹಾಕೊಂಡು ಕೈ ತೆಗೆದಿಟ್ಟದು ಬರೋ ಒಂದು ಆಶೀರ್ವಾದ ಕೇಳುತ್ತಮ್ಮ. ಕೈ ಮುಗಿದು ನಾನು ಹೇಳಿದ ಹಾಗೆ ಅಣ್ಣಂದಿರೇ ಒಂದು ದೊಣ್ಣೆ ತೆಕ್ಕೊಳ್ಳಿ. ಯಾಕೆ ಅವರ ತಲೆಗೆ ಬಡಿಲಿಕ್ಕೆ ಆಶೀರ್ವಾದ ಕೇಳಿದ್ದೆ. ನಾನು ಹೇಳ್ತೇನೆ ಅಣ್ಣಂದಿರೇ ಬಡಿಲಿಕ್ಕೆ ಹೋಗಿ ನಮ್ಮದು ಏನು ಸ್ಥಾಯಿ. ನಿಮ್ಮ ಸ್ಥಾಯಿ ಸ್ವಲ್ಪ ಇಳಿಸಿ. ಹಾಗೊಂಡು ಮತ್ತೆ ಸಂದರ್ಭಕ್ಕೆ ಅನುಚಿತವಾಗಿ ಮಾತಾಡಬೇಕು. ಆದಿತ್ತು, ಆದಿತ್ತು. ಆಶೀರ್ವಾದ ಕೇಳುವ ಅಣ್ಣಂದಿರೇ ಅಕ್ಕಂದಿರೇ ಗುರುಹಿರಿಯರೇ, ನಾನು ನನ್ನ ಹೆಂಡತಿಯನ್ನು ಕರೆದುಕೊಂಡು ಹೋಗ್ತೇನೆ. ನಾನು ನಿಮ್ಮ ಹೆಂಡತಿಯನ್ನು ಕರ್ಕೊಂಡು ಹೋಗುತ್ತೇನೆ. ಇದನ್ನು ಕರೆದುಕೊಂಡು ಹೋಗು ಧರ್ಮಕ್ಕೆ. ಧರ್ಮಕ್ಕೆ ಸಿಕ್ಕಿದೆಲ್ಲ ಕರ್ಕೊಂಡು ಹೋಗ್ಬೋದಲ್ಲ. ಅವನಲ್ಲೆಲ್ಲ ಹಾಗೆ. ಹೌದು ಅವನ್ನೆಲ್ಲ ಹಾಗೆ. ಅದನ್ನು ಕರ್ಕೊಂಡು ಹೋಗುದಾ ವಾಸ ಇಲ್ಲದವ ನನ್ನ ಇಲ್ಲದೆ ನಿಮ್ಮ ತಪ್ಪಿತ ಮತ್ತೆ ನನಗೆ ಗೊತ್ತಾಗಲಿ. ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿದ್ದೇನೆ. ಹಿರಿಯವರಾದ ನೀವು ಆಶೀರ್ವಾದ. ಹಿರಿಯವರಾದ ನೀವು ಆಶೀರ್ವದಿಸಿ. ಪುರೋಹಿತರೆ ದೊಡ್ಡ ಆಶೀರ್ವಾದ ಮಾಡಿ. ಮತ್ತು 100 ಮಂದಿ ಹೆಣ್ಣು ಮಕ್ಕಳೇ ಆಗಲಿ. ಎತ್ತದ್ದು 100 ಮಂದಿ ಹೆಣ್ಣು ಮಕ್ಕಳು. ಎತ್ತದಕ್ಕೆ 100 ಮಂದಿ ಹೆಣ್ಣು ಮಕ್ಕಳು ಒಂದು ಗಂಡು ಬೇಡ ವಂಶೋದ್ಧಾರಕ್ಕೆ. ಯಾಕಂದ್ರೆ ಗಂಡು ಗಂಡು ಅಂತ ನೀವು ಬಾಯಿ ಬಿಡ್ತೀರಿ, ಹೆಣ್ಣು ಅಂತ ದಾಖಲ ಮಾಡ್ತೀರಿ. ಹಾಗಾಗಬಾರ್ದು. ಹೆಣ್ಣು ಅಂದ್ರೆ ಎದ್ದದ್ದು ಸಂಸಾರದ ಕಣ್ಣು ಅಲ್ವಾ? ಸಂತಾನ ಅಭಿವೃದ್ಧಿ ಆಗುವುದಕ್ಕೆ ಹೆಣ್ಣೆ ಕಾರಣ ಆಗ್ತಾರೆ. ಆದ್ದರಿಂದ ಭಗವಂತ ನಿಮಗೆ ಬೇಕಾದಷ್ಟು ಸಂಪತ್ತು ಕೊಟ್ಟಿದ್ದಾನೆ. 2-3 ಕಡೆಗೆ ಬರ್ತಾ ಉಂಟು. ಹೋಗಿ ದೇವರು ಒಳ್ಳೇದು ಮಾಡ್ತಾನೆ. ಇನ್ನಷ್ಟು ಬರಲಿ. ಬರ್ತದೆ ನನ್ನನ್ನು ಆಶೀರ್ವಾದ ಮಾಡಿ. ಏನಂತ ಮಾಡ್ಬೇಕು? ಬೇಗ ಮದುವೆ ಆಗ್ಲಿ ಅಂತ. ಅದೊಂದು ದಿನ ಜೀವನದಲ್ಲಿ ಆಗದೆ ಹೋಗಿ ಕೃತ್ರಿಮದಿಂದ ಪುತ್ರರೆಲ್ಲರೂ ಚಿತ್ತ ದಿವ್ಯತೆಯ ನಂಬಿರಲು ಮಗಳ ಮದುವೆಯ ವಿಜೃಂಭಣೆ ನಡೆಯಿತು. ಅವರ ದಾಂಪತ್ಯದ ಪ್ರತೀಕವಾಗಿ ಮಗನವರು ಹುಟ್ಟಿಕೊಂಡಿದ್ದಾರೆ. ಮಹಿಷನೆಂಬುದಾಗಿ ಹೆಸರನ್ನು ಇರಿಸಿದ್ದೇವೆ. ಆತನ ಆಟವನ್ನು ನೋಡುತ್ತಾ ಸಂತೋಷದಿಂದ ಇರಬಹುದಿತ್ತು. ಆದರೆ ಏನು ಮಾಡೋಣ, ನನ್ನದೊಂದು ಆಸೆ ಉಂಟಲ್ಲ, ಆ ಆಸೆಯಾಗಿ ಉಳಿಯುತ್ತಲ್ಲ. ಈ ವಿಚಾರವನ್ನು ಯಾರೊಂದಿಗೆ ಹೇಳೋಣ? ನೀವು ದಿಗಂತ ವಿಶ್ರಾಂತವಾದ ಕಾಲ ಕೇಳ ಕುಲಕ್ಕೆ ತಮ್ಮ ಮಗಳನ್ನು ಇತ್ತು ಉಭಯ ಕುಲದ ಹಿತವನ್ನು ಕಂಡವರು ತಾವು ಏಕಾಕಿನಿಯಾಗಿ ಅಂತಃಪುರವನ್ನು ಸಾರಿ ಧಾರಾಕಾರವಾಗಿ ಕಣ್ಣೀರು ಧಾರಾಡು ಸುರಿಸುತ್ತಾ ಇದ್ದೀರಿ. ಏನಮ್ಮ ದುಃಖ? ನಾನಿದ್ದೇನೆ ಹೇಳಿ. ನಮ್ಮ ದುಃಖವು ನೀನಿಂದ ಹೇಳಲಿ. ನನ್ನ ಮಕ್ಕಳೆಲ್ಲ ಸ್ವರ್ಗದ ಅಧಿಕಾರವನ್ನು ಪಡೆಯುವುದಕ್ಕೆ ಹೋದ ಮಗನೇ. ಆದ್ರೆ ಏನು ಮಾಡೋಣ, ಆ ಸುಲಭ ಮುಖ್ಯರನ್ನು ಮೋಸದಿಂದ ಕೊಂದು ಹಾಕಿದ್ದಾರೆ ಕಂದ. ಅಮ್ಮ ನಾನಿದ್ದೇನೆ, ಆಶೀರ್ವದಿಸಿ. ಗಂಡನ ಕತೆ ರವಿಗೆ ಕೊಡ್ತಾ
ಬರುವಾಗ ಹೇಳಿದ್ದು ಏನು ನಾವು ಹೀಗೆ ಕುಳಿತುಕೊಳ್ಳುವುದಲ್ಲ, ಮತ್ತೆ ಹೋಗುವ, ಯಾವ ಕಡೆಗೆ ಮುಚ್ಚಿಗೆ ಹಾಕುವ. ಈ ಕರ್ಮ ಮುತ್ತಿಗೆ ಹಾಕುವ ಮುತ್ತಿಗೆ ಮುಚ್ಚಿಗೆ ಹಾಕುವ, ಹಾ. ಸ್ವರ್ಗಕ್ಕೆ ಹೋಗುವ ಎನ್ನುವ ಹಾಗೆ ಹಾ. ಕರೆದು ಹೇಳಿದವರು ಹೌದಾ ನಿಮ್ಮ ಗಂಡನು. ಅಲ್ಲಿಂದ ಬರ್ತಾ ಇದ್ದ ವಿಷಯ ಹೇಗೆ? ವಿಷಯ ಉಂಟು. ಲೋಕಬೇಕು ತಾಯೇ. ನಿನ್ನಲ್ಲಿ ಯಾರಾದ್ರೂ ಮಣ್ಣು ಹದ ಮಾಡುವುದಕ್ಕೆ ಹೇಳಿದ್ದಾರ? ಅಲ್ಲಪ್ಪ, ಸ್ವರ್ಗದಿಂದ ಬಂದದಲ್ಲ, ಮತ್ತೆ ನಿನಗೇನು ಹಾಗಾಗುವುದು? ಒಂದು ಉಲ್ಲಾಸ ಉತ್ಸಾಹ. ಹಾಗೆ ಅಮ್ಮ, ಏನು ನಾವಿಬ್ಬರು ನೇರವಾಗಿ ಸ್ವರ್ಗಕ್ಕೆ ಹೋದದ್ದೇ ತಡ. ಹಾ. ಅಲ್ಲಿಗೆ ಬಂದ ಯಾರಾದ್ರೂ ಬಂದದ್ದು? ಅವ ಕೆಂಪಂಗೆ ಅವ. ಏಯ್, ಕೆಂಪಾಗಿ ಅಗ್ನಿ ಬಂದ. ಹಾಗೆ ಅಗ್ನಿ ಬಂದ, ತಗ 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 ಉರಿಯುತ್ತ. ಹಾ. ನಿಮ್ಮ ಗಂಡ ನೋಡಿದ್ದು ಚುಲ್ಲ ಏಯ್, ವರುಣಾಸ್ತ್ರವನ್ನ ಬಿಟ್ಟು ವರುಣಾಸ್ತ್ರವನ್ನು ಪ್ರಯೋಗ ಮಾಡಿ ಹಾ, ಬಂದ ಅಗ್ನಿ ಸುಂಕ ಅಲ್ಲಿಂದಲೇ ಹೋದ. ನಂದಿ ಹೋಯ್. ನಂದಿಗುಡ್ಡೆ ಹೋದ, ಏಯ್, ನಂದಿ ಹೋದ. ನಂದಿ ಹೋದ. ಹಾ, ಆಮೇಲೆ ಬಂದ ನಮ್ಮ ಸುರತ್ಕಲ್ನ ಕಡೆಯಿಂದ 56ರಲ್ಲಿ ನೇತಾಡಿಕೊಂಡು ಬಂದ ಸುರಲೋಕದ ಕಡೆಯಿಂದ ಐರಾವತದಲ್ಲಿ ಐರಾವತದಲ್ಲಿ ಹಾ, ಬಂದು ನಿಂತ. ಯಾರಾದ್ರು? ಅದು ಬೆಳೆದು ದೊಡ್ಡದು ಐರಾವತ. ಐರಾವತ ಐರಾವತ ಐರಾವತದಲ್ಲಿ ಸಾಮಾನ್ಯದವರಿಗೆ ಬರ್ಲಿಕ್ಕೆ ಆಗ್ತದ? ಅದೇನದು? 1,000 ಉಂಟಂತೆ. ಸೊಂಡಿಲು ಚಂಡೇಲು, ಸೊಂಡಿಲು. ಸೊಂಡಿಲು ಐರಾವತವನ್ನು ನಿಲ್ಲಿಸಿದ್ದ, ಹಾ, ಇಳಿದ. ನಿಮ್ಮ ಗಂಡ ಮೊದಲೇ ಸುಗಮದಲ್ಲಿ ತಲುಪಿದ. ಏಯ್, ಸುಗಮವಾಗಿ ಹೋಗಿ ಮುಟ್ಟಿದ್ದಾರೆ. ಸುಗಮವಾಗಿ ಹೋಗಿ ಮುಟ್ಟಿದ್ದಾರೆ. ಹಾ, ಹೀಗೆ ನೋಡಿದ. ಆ ಹಾ. ಗುರಪ್ಪ ಏಯ್, ಸುರಪ್ಪ ರಪ್ಪ ಬಂದದ. ಸುರಪ್ಪ ಬಂದ. ಗುರಪ್ಪ ಬಂದ. ಹಾ. ಬಂದೇಯ ಬಾ, ಕಾಪಿ ಟೀ ಬಂದ. ಸುಖ ದುಃಖ ಮಾತಾಡುದು ಅಲ್ಲ, ಅವನನ್ನು ಬೈಯೋದು. ಕಪಾಟಿ. ಕಪಾಟಿ ಮಗನೇ, ಹಾ, ನಿನ್ನ ವಿಷಯ ಎಲ್ಲ ಗೊತ್ತುಂಟ. ಅದೇನಾದ್ರು? ನಾನು ಬಲ್ಲೆ, ಹೇಗೆ? ನೀನು ಒಂದಕ್ಕೆ ಎರಡಕ್ಕೆಲ್ಲ ಓದ್ತೀಯ. ಏಯ್, ಒಂದು ಎರಡು ಬಂದ ಕಷ್ಟವನ್ನ ಹೇಳುವುದಕ್ಕೆ ಓಡುತ್ತೀಯ. ಇನ್ನಪ್ಪ ಶ್ರೀಮನ್ನಾರಾಯಣನ ಬಳಿ, ಶ್ರೀಮನ್ನಾರಾಯಣ. ಶ್ರೀಮನ್ನಾರಾಯಣನ ಬಳಿಗೆ ಹೋಗುತ್ತೀಯ. ಹಾ. ಒಳ್ಳೆದಾಯ್ತು, ನೀನು ಸಿಕ್ಕಿದ್ದು ಒಳ್ಳೆದಾಯ್ತು. ಹೌದಾ? ಹೇ ಸುರಪ್ಪನೆ, ಸುರಪ್ಪನೆ. ಹೇ ಸುರಪ್ಪನೆ, ಹೇ ಸುರಪ್ಪ, ಹಾ, ನಿನ್ನಲ್ಲಿ ಬಲ್ಬುಂಟ ಬಲ್ಬು? ಒಲು ಉಂಟ. ಬಲಹು ಉಂಟೇನು?
ಇದ್ದರೆ ಪಾಪಿ ಮಗ ಅಲ್ಲಿ ಹಾಕಿ ನಿಂತಿದ್ಯೋ ಉತ್ತರಂಗದೊಳಗೆ ಅದು ಯುದ್ಧ ರಂಗ ಪುಣ್ಯಾತ್ಮ. ಮತ್ತೆ ಯುದ್ಧರಂಗದ ಒಳಗೆ ಈಗ ಬಾ ಹೇಳಿದ್ದೆ ಕಡ ಅವ ಆಚೆ ಈಚೆ ನೋಡ್ಲಿಲ್ಲ ಬದುಕಂತೆ ನುಗ್ಗುಕ್ಕಿದ. ತುಮುಕಿ ನಿಮ್ಮ ಗಂಡ ಕೂಡ ಯುದ್ಧರಂಗ ಅಮ್ಮ ಕಾಮುಕಿ ಮುಖಾಮುಖಿ. ಅಮ್ಮ ಮುಖಾಮುಖಿ ಇಬ್ಬರು ಇದಿರು ಭದ್ರ ನಡೆದಂತ ಭೀಕರ ಭಯಂಕರ ಭಯಾನಕ ಅದ್ಭುತ ಬೀಭತ್ಸ ರಮ್ಯ ಮನೋಹರ ನೀನು ಯಾರನ್ನು ಹುಡುಗುವುದು? ಯುದ್ಧದಲ್ಲಿ ರಮ್ಯ ಮನೋಹರ. ಎಂತದ್ದನ್ನಮ್ಮ ಹೇಳುವುದು ಎಂತಾದ್ರೂ ಹೇಳು. ನಿಮ್ಮ ಗಂಡ ಅದು ಸುಡ್ಲಿಕ್ಕೆ ನನ್ನ ಕೆಂಡ. ಗಂಡ ಸರಿ ಹೇಳು. ನಿಮ್ಮ ಗಂಡ ದೇವೇಂದ್ರನನ್ನು ಒಡೆದು ಓಡಿಸಿದ್ರಮ್ಮ ಇಲ್ಲಿ ಬಂದ ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದನಲ್ಲ ಅದಕ್ಕೆ ನೀನು ಅಳುವುದು ಯಾಕೆ? ಏಕಳು ಏ, ಯಾಕೆ ಅಳುವೆ ಎನ್ನುವ ಹಾಗೆ ಕೇಳ್ತಾ ಇದ್ದೇನೆ. ಸುರಲೋಕದ ಸುರಪಾಲ ಓಡಿದ್ರೆ ಅದು ನಮಗೆ ಸಂತೋಷದ ವಿಷಯ. ಅಲ್ವಲ್ಲ ಅದನ್ನು ಹೇಳುವಾಗ ನಗಬೇಕು. ನಗತಾ ಇರ್ಬೇಕ ಅಂತರ ಬೇಕು. ಆಚೆ ಹೋಗು. ಹೇಳಿ ಸಾಯಿ ಒಮ್ಮೆ. ನಾಲ್ಕು ದಿವಸ ಉರಿ ಬರಬೇಕು ಪಾಪಿ. ಏನು ಗರುಡ ಕಂಬದ ಮೇಲೆ ಹಾಗೆ ಬಂದು ನಿನಗೆ ಯಾವುದೋ ಒಂದು ರೋಗ ಉಂಟು ಮಾತ್ರ. ಏನು ಹತ್ತಿರ ನಿಲ್ಬೇಡ, ಆಚೆ ಹೋಗ್ರಿ. ಸಂತೋಷ ಮುಖ್ಯ ಬಂದದ್ದು ಅಲ್ಲಿ ಉಕ್ಕಿದ್ರೆ ಸಾಕು. ಇಲ್ಲಿ ಉಕ್ಕಿದ್ರೆ ಅಲ್ಲಿ ಉಕ್ಕಿದಾಗ ಅಲ್ಲಿ ಉಕ್ಕಿ ಹರಿದು ಹೋಗಿ ಆಚೆ. ಇಲ್ಲಿ ಆಮೇಲೆ ವಿಷಯ ಕೇಳಬೇಕು ಏನು ದೇವೇಂದ್ರ ದೇವಲೋಕವನ್ನು ಬಿಟ್ಟು ಓಡಿದ್ನ ನಿನ್ನ ಕೈ ತೆಗೆಯಲ್ಲ. ಅವ ನಿಂತ. ನಿಮ್ಮ ಗಂಡ ಆಚೆ ಈಚೆ ನೋಡಿದ್ರು ನೋಡಿ, ಇನ್ನು ಸ್ವರ್ಗದಲ್ಲಿ ನಮ್ಮ ಕೆಲಸ ಆರಂಭಿಸೋಣ ಅದು ಆಗಲೇಬೇಕು. ಎಲ್ಲಿಂಟು ಯಾವುದು? ತಾಪಿ ಛೆ, ಯಾಕೆ ಅದು ಅವರಿಗೆ? ಕೂತ್ಕೊಳ್ಳಿಕ್ಕೆ ಅದರಲ್ಲ. ಹಾ, ಅದು ಪೀಠ. ಈಟವ ನೀನು ಆಚೆ ಈಚೆ ಮಾಡಿದೆ. ತಾಪಿ ಅಲ್ವಾ ಆಹಾ. ಆಚೆ ಈಚೆ ಆಯ್ತಾ ಹೌದೌದು. ಛೀ, ಏನ ಮೊದಲು ಪಿ ಬರ್ಬೇಕಿತ್ತಲ್ಲ ಅಕ್ಷರ. ಅಕ್ಷರ ಪಿ ಬರ್ಬೇಕಿತ್ತು ಹಾ. ಎಲ್ಲಿಟ್ಟು ಪೀಠ ಅಂತ ಆಚೆ ಈಚೆ ನೋಡಿದ್ರು ಪೀಠದಲ್ಲಿ ಹಾಸಿನ ಹಿಂದಿನಿಂದ ಜಯಘೋಷ ಮಾಡಿದ್ರು ಆ, ಸಂತೋಷದ ವರ್ತಮಾನ ಹೀಗೆ ಅನುಭವಿಸುವುದಲ್ಲ ಮತ್ತೆ ನಡೀಲಿ ಯಾವುದು? ಸಾಂಸ್ಕೃತಿಕ ಅದು ಯಾವ್ದದು? ಇದೆ ಬರ್ದೇ ಇಲ್ಲ ಸಾಂಸ್ಕೃತಿಕತೆ ನನಗೆ ಅರ್ಥವೂ ಆಗ್ತಾ ಇಲ್ಲ. ಸಾಂಸ್ಕೃತಿಕ ಹಾ ಹಾ, ಗೊತ್ತಾಯ್ತು. ಎಂತದ್ದು ಅದು ಸಾಂಸ್ಕೃತಿಕ ಸಾಂಸ್ಕೃತಿಕ. ಇಲ್ಲಿ ಬೇಡ. ಉಚ್ಚಾರ ಬರ್ತಿಲ್ಲ ಛೆ, ಉಚ್ಚಾರ ಬರುವುದು. ಉಚ್ಚಾರ ಬರ್ತಿಲ್ಲ ಸಾಂಸ್ಕೃತಿಕ ಸಾಯಿಲೆ ಅದು ಸರಿತದ್ದೆ ಬೆಂಕಿ ಬಿಡಿ. ನಡೀಲಿ ಅಂತ ಆಜ್ಞೆಯನ್ನು ಕೊಟ್ಟರು ಆ, ಮೊದಲಾಗಿ ಗಾನ ವೈಭವದವರು ಅವರು ಬೇಕು ಬೇಕು. ಹೌದು ಯಾರು ಗಾಯನಕ್ಕೆ ಒಳ್ಳೆಯವರು ಅಂತ ನೋಡುವಾಗ ನಮ್ಮ ಶಂಭೂರು ನಾರದರು ಶಂಭೂರ್ನವರ. ಶಂಭೂರು ಬ್ರಹ್ಮ ಮಾನಸಿಕ ಪುತ್ರ ಮಾನಸಿಕ ಹಿಡಿದದು ನಿನಗೆ. ಬ್ರಹ್ಮ ಮಾನಸ ಪುತ್ರ ತುಂಬುರ ನಾರದ. ತುಂಬುರ ಆ, ತುಂಬುರ ನಾರದ. ತುಂಬುರ ನಾರದರು ತಾಳ ಚಂಬುರಿಯಲ್ಲಿ ಏ, ತಂಬೂರಿ. ತಾಳ ತಂಬೂರಿಯೆಲ್ಲ ಇಟ್ಕೊಂಡು ಬಂದ್ರು ಹಾ. ಮೊದಲಾಗಿ ಆಸೀನರಾದರು ಸಭೆಗೊಂದು ನಮಸ್ಕಾರ ಮಾಡಿದ್ರು ಆ, ಆಮೇಲೆ ಅವರಿಗೆ ಬಾರಿಸುವುದಕ್ಕೆ ಬೇಕು. ಅವರಿಗೆ ಬಾರಿಸುವುದಕ್ಕೆ ಯಾರಿಗುಂಟ? ಅವರ ಗಾಯನಕ್ಕೆ ಆ, ಮದ್ದಳೆ. ನಮ್ಮ ಚಿಕ್ಕ ಸೇನ ಚಿತ್ರಸೇನ. 7 ಮದ್ದಳೆ ತಂದಿದ್ದಾರೆ ಹೌದಾ ಹಾ, ಹಾ, ಹಾ. ಕೈಯಲ್ಲೆರಡು ಕಂಕುಳಲ್ಲೆರಡು ಕೆಳಗೆ ಹೀಗೆ ಎತ್ತರದಲ್ಲಿ ಆಸೀನರಾಗಿ ಆಗಿ ತಲೆಗೊಂದು ಪೇಂಟೆ ಇಟ್ಟು ಬೇಟ ಪೇಟ ಇಟ್ಟು ಸಭೆಗೊಂದು ನಮಸ್ಕಾರ ಮಾಡಿ ಮಾಡಿ ಆರನ್ನು ಹೀಗೆ ವೃತ್ತಾಕಾರವಾಗಿ ಜೋಡಿಸಿಟ್ಟು ಆ. ಒಂದನ್ನು ತೊಡೆಯಲ್ಲಿಟ್ಟು ಅವರ ಗಾಯನ ಆರಂಭವಾಯಿತು ಆ, ಅಂತ ಎಂತ ಹೇಳುವುದಕ್ಕೆ ರೋಮ ಅಂಚನ ರೋಮಾಂಚನ. ಆ, ಅಮ್ಮ ಒಬ್ಬರೇ 7 ಮದ್ದಳೆಯನ್ನು ಆ, ಹೀಗೆ ನೋಡಿದ್ದು ನೋಡಿ ಒಂದನ್ನೇ ಬಾರಿಸಿ ಮತ್ತೆ ಅವ್ರು ಬಿಟ್ಟದ್ದು ಯಾಕೆ ಅಲ್ಲಿ? ಪಾಪ ಕೈಯೆರಡೇ ಆ, ಅದು ಹೌದು. ಅಮ್ಮ ಹಿಮ್ಮೇಳನೇನು ಗಟ್ಟಿಯಾಗಿತ್ತು ಮುಮ್ಮೇಳನಕ್ಕೆ ಮೊದಲಾಗಿ ರಂಬೆ ಆ, ಗಟ್ಟಿ ಬೇಕು ಗಟ್ಟಿ ಬೇಕು. ಗಟ್ಟಿಯ ರಂಬೆ ಛೆ, ಸಮರ್ಥರು ಬೇಕು. ಹೌದು ಆ, ಗಟ್ಟಿಯಾದಂತಹ ರಂಬೆವನ್ನು ನಾಟ್ಯ ವೈಭವ ಮಾಡಿದ್ದು ಆಯ್ತು. ಅವಳ ಬೆನ್ನಿಗೆ ಯಾರು? ಹೀಗೆ ನೋಡ್ತೇನೆ ಯಾರು ಅಂತ ಆ. ಉಮಾಶ್ರೀ
ಅಯ್ಯೋ ಅವಳ ಉಮಾಶ್ರೀಯ ಊರ್ವಶಿ ಊರ್ವಶಿ ಅವಳ ನಾಟ್ಯ ವೈಭವ ಆಯ್ತು. ಎಲ್ಲರೂ ಸಂತೋಷದಿಂದ ಇರುವಾಗ ಒಂದು ಸ್ವರ ಮೇಲಿಂದ ಕೇಳಿ ಬಂದದ್ದು. ಯಾವುದದು? ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ ಗರನೆ ಗರ ಗರನೆ ತಿರುಗುತ್ತಾಕ್ಷಣನೆ ಬಂದು ನಿಂತ ಬೈಲಿ. ನಿನಗೇನು ಭೂತ ಮೇಲೆ ಬಂತ ನಿನಗೀಗ? ಹೌದಾ? ಏನು ಹೌದಾ? ಬಂದದ್ದು ಹೌದಾ? ಹೌದಾ? ಹೌದು ಸ್ವಾಮಿ. ಕರ್ಣ. ಸಮಸ್ಯೆ ನೀನು. ಹೇಳು. ಬಂದ ನಿಂತ ಇಷ್ಟೇ ಇದ್ದಾನೆ ಕುಂಟ ಏಸ ಏಸ ಯಕ್ಷ ಏಸ ಯಕ್ಷ ಏಸ ಹಾಕೊಂಡು ಬಂದ ಯಕ್ಷ ಹಾರಿಕೊಂಡು ಬಂದ. ಬಂದು ಮಾತಿಲ್ಲ ಕಥೆ ಇಲ್ಲ ಮತ್ತೆ ಅಲ್ಲಿಗೆ ಅಂದ್ರೆ ನಿಮ್ಮ ಗಂಡನ ಮುಸುಟ್ಟಿಗೆ ಮುಖಕ್ಕೆ ಮೂಕಕ್ಕೆ ಬಾರಿಸಿ ಬಿಡ್ಲಿಲ್ಲ. ಅವರು ಬಿಡುವುದಿಲ್ಲ ಹಾಗೆ. ಬಿಡ್ಲಿಲ್ಲ. ಗಂಡನ ವಿಚಾರ ಬಿಟ್ರೆ ಏಸಿಗೆ ಅಲ್ಲ, ಅವರನ್ನ ಬಿಟ್ಟರೆ ಹೇಸಿಗೆ. ಏಸಿಗೆ ಅಲ್ಲ, ಎದ್ದು ನಿಂತ್ರು. ಅವರು ಶಕ್ತಿಗಾರರು. ಶೆಟ್ಟಿಗಾರ ಶಕ್ತಿಗಾರರು ಎದ್ದು ನಿಂತು ಇವ ಅಲ್ಲಿ ತನಕ ಹೋದ. ಅಲ್ಲಿಂದಲೇ ಅರ್ಧ ತಕೊಂಡು ಏನು ದಿತ್ತ ಪುನಃ ಪುನಃ ಅವಾಗ ನಿಮ್ಮ ಗಂಡ ಪುನಃ ಬಿದ್ದ. ಮಲಗಿದ್ದು ಅವರು ಮಲಗಿಕೊಂಡು ಯುದ್ಧ ಮಾಡ್ತಾರೆ ಗೊತ್ತಾ ನಿನಗದು? ಒಮ್ಮ ನಿಮ್ಮಷ್ಟು ಅನುಭವ ಇಲ್ಲ. ಯುದ್ಧದ ವೈಖರಿಯನ್ನು ಸರಿಯಾಗಿ ನೋಡಿದ್ದೇನೆ ನಾನು ಪ್ರಥಮ ಬಾರಿಗೆ ಹೋದದ್ದಲ್ಲ. ಮಲಗಿದವರು ಹೇಳಿ ಹತ್ತಿರ ಹೋದೆ, ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಮುಟ್ಟಿದೆ ತಟ್ಟಿದೆ ಎಬ್ಬಿಸುವುದಕ್ಕೆ ಪ್ರಯತ್ನ ಪಟ್ಟೆ, ಹೇಳಲಿಲ್ಲ, ಎಂತದಾಗ್ಲಿಲ್ಲ. ಸರಿಯಾಗಿ ಹತ್ತಿರ ಹೋಗಿ ನೋಡುವಾಗ ಎಂತ ಸ್ವಲ್ಪ ನೋಡುದು, ಇಷ್ಟು ನಾಳೆಗೆ ಹೊರಗಾಕಿ ನಿಮ್ಮ ಗಂಡ ನನಗೆ ಈ ರೀತಿಯಾದಂತಹ ಸ್ಥಿತಿ ಬರುವುದಕ್ಕೆ ನೀವೇ ಕಾರಣ. ನನ್ನ ಕಣ್ಣಿನಲ್ಲಿ ನೀರು ಬರುವ ಹಾಗೆ ಮಾಡುತ್ತಾ ನಿಮ್ಮ ಕಣ್ಣಿನಲ್ಲಿ ರಕ್ತವನ್ನು ಬರಿಸುತ್ತಿದ್ದಾರೆ. ದಿಕ್ಕಿಸುತ್ತಾಯಾದಂತಹ ಮಾಲಿನಿ ನಾನಲ್ಲ. ನನ್ನ ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಳ್ಳುವಾಗ ನನಗೊಬ್ಬ ಮಗನಿದ್ದಾನೆ, ಸಮರ್ಥನಾದಂತಹ ಮಗ ಮಹೇಶ್ವರಿದ್ದಾನೆ. ಅವನೇ ಸಾಕು. ಅವನನ್ನೇ ಕರೆದು ಸಮಸ್ತ ವಿಚಾರಗಳನ್ನು ನಿಮಗೊಂದು ಕಕ್ಕಿಯನ್ನು ಕಾಣಿಸ್ತೇನೆ. ಮಗನೇ ಮಹಿಷ,
ವರ್ತಿಸಬೇಕಾದವರು ನೀನು ಇನ್ನೊಂದು ಕೇಳಬೇಕು ಮಗಳೇ, ಉಳಿದು ಕೇಳಬೇಕು ಮಗಳೇ, ಹೇಳಬೇಕಾದವರು ನೀನವೇ. ಅದನ್ನು ಯಾವುದಿಲ್ಲ ತಾಯಿ, ಕಣ್ಣಿನಲ್ಲಿ ಹೆಸರಿಸ್ತಾ ಇದ್ದೀರಪ್ಪ. ಏನು ಆಶ್ಚರ್ಯಮ್ಮ, ನೋಡಿದಬ್ಬರದ ಭರಾಣಿ ನೀನು ಅಂತ ಆಶೀರ್ವಾದ ಇರಬೇಕಿತ್ತು, ಅಳದಾಡ್ತಿರಬೇಕು, ಬಂಗಾರಲ್ಲಿ ಇರಬೇಕಾದವರು ನೀನವೇ. ಹಳೆಯ ಕುಂಕುಮ ನಡೆಸಿದೆ, ಕಟ್ಟಿದ ಕೇಶವನ್ನೇ ಬಿಚ್ಚಿದ್ದಿ, ತಲೆಯಲ್ಲಿ ಹೊಳ್ಳಾಡ್ತಿದ್ದಿ. ನೀನು ಇಂಥ ಹೊರಳಿ ಕಣ್ಣೀರಿಂದಲೇ ಮುಂದಾಗಿದಪ್ಪ. ಯಾಕಪ್ಪ ಏನಾಯ್ತಮ್ಮ, ಏನಾಯ್ತು ಮಾತಿಗೆ? ವಿಚಾರವನ್ನು ಬಿಟ್ಟು ಬಿಡಮ್ಮ. ಮತ್ತೆ ಹೇಳಿದ್ಯಲ್ಲ ದೊಡ್ಡವರ ವಿಚಾರ ಅಂತ ಹೇಳಿ ಮಗಳೇ, ಸತ್ಯಲೋಕದಲ್ಲಿ ಕಾದ ವಿಧಾತ ಅಂತ ವಿದ್ಯೆ ವಿಚಾರ ಬಿಡು. ಎತ್ತರದ ಕೈಲಾಸದಲ್ಲಿ ಪ್ರವೇಶಿಸಿದ ಅವನೊಬ್ಬ ಕುಲದೇವನಲ್ವೇ, ಆದ್ರೆ ಒಬ್ಬನಂಬುದಿನ ತಾಯಿ ರೈತನ ವೈಕುಂಠದಲ್ಲಿ ನಾರಾಯಣ ತಾನು ಕುಲವನ್ನು ಸಂಭರಿಸಿ ತಾನು ತಲವಾಗಿ ಬರ್ತಾಡಿದವ. ತಾನು ನಾಶವಾಯಿತು, ನಮ್ಮ ಮರಳಿವಾಯಿತು. ಇದನ್ನು ಯಾಚಿಸಿ ಎತ್ತಿಸಿ ಈ ಸಮಯದಲ್ಲಿ ದುಃಖ ಮಾಡ್ತಿದ್ಯಮ್ಮ. ನಿನ್ನ ದುಃಖಕ್ಕೆ ಏನೇ ಕಾರಣವಿರಲಿ, ಧೀರ ತನಗ ಮನುಷ್ಯನಿರುವಾಗ ಮನುಷ್ಯನಿಗೆ ಹಾಕುವ ಚಿಂತೆ ಇರೋದಿಲ್ಲ ಹೇಳಮ್ಮ.
ಕೈಯ ಗಂಟಾಗಿ ಹೋಯಿತು ಮಗನೇ. ಯಾಕೆ ಜನರೇ? ಸೋತಂತ ಸುಮನಸರೆಲ್ಲರೂ ಕೂಡ ಒಟ್ಟಾಗಿ ನಿನ್ನ ತಂದೆಯನ್ನ ಮೋಸದಿಂದ ಯಾರೂ ಉಳಿದಿಲ್ಲ ಮಗನೇ. ವಿಚಾರವಾಗಿರೋರು ಎಲ್ಲರೂ ದುಃಖಿಸ್ತಾ ಇದ್ದಾರೆ. ಅವರಾರು ಗತಿ ಇವರ ದುಃಖಕ್ಕೆ ಒಂದೇ ಕಾರಣ. ನನ್ನ ತಂದೆ ಧೈರ್ಯದ ಮಾತನ್ನು ಕೊಟ್ಟಿದ್ದಾರಪ್ಪ. ಹೊರಕ ಮರ್ತ್ಯ ಪಾತಾಳೆಂಬ ಮೂರ್ನಾಲ್ಕು ಸರಿಯಾದ ಸ್ಥಾನಮಾನ ದೊರಕಿಸಿಕೊಡ್ತೇನೆ. ನೋಡ್ಯಪ್ಪ, ನಮಗಂತೂ ಭಾಗ್ಯ ಇಲ್ಲ. ಇವರಿಗಾದ್ರೂ ಒಂದು ಹಣಪರಾದ್ರೂ ಬೇಕಿದ್ದಲ್ಲ. ಭಾಗ್ಯ ಹೀಡರಪ್ಪ. ಅದೃಷ್ಟರು ಯಾರನ್ನು ಯಾವ ಸಮಯದಲ್ಲಿ ದೂರಿ ಪಡೆಯಲ್ಲ. ಪ್ರಯೋಜನ ಇಲ್ಲ ಕಂದ. ಒಟ್ಟಿಗೆ ಹೇಳಬೇಕ ಏನು? ಇದೊಂದು ನಮ್ಮ ಹಣೆ ಬರಲ್ಲ. ಇದು ಸರಿ ಇಲ್ಲ. ನೋಡಪ್ಪ, ನಮ್ಮ ಮಾತನ್ನು ಕೇಳಿದಂತ ನಾನು ಬರು ದುಃಖಿಸ್ತಾ ಇದ್ದಾರೆ. ಅವರ್ಯಾರ ಮುಂದೆ ಈ ಯೋಚನೆಯಲ್ಲಿ ದುಃಖಿಸ್ತಾ ಇದ್ದಾರಪ್ಪ. ಇದು ಮೋಸ, ಇದು ವಂಚನೆ, ದೇವತೆಗಳ ಕುತಂತ್ರ. ನನ್ನಪ್ಪನ ಮರಣಕ್ಕೆ ಕಾರಣ, ನನ್ನ ತಂದೆಯ ಮರಣಕ್ಕೆ ಕಾರಣ. ಮಗನೇ
ಹೇಳಿದದ್ದು ಮಗನೇ. ಹೇಳಪ್ಪ. ಅದಕ್ಕಾಗಿ ಈ ಕೂಡಲೇ ಕಾನನವನ್ನು ಹೋಗಿ ಸೇರಿ ಅದರ ಕುರಿತಾಗಿ ತಪಸ್ಸನ್ನು ಆಚರಿಸಿ ಬೇಕಾದಂತ ವರವನ್ನು ನೀನು ಪಡೆದುಕೊಂಡು ಬರಬೇಕು. ಸುಪ್ರೀತರ ಬೆಂಕಿಸುತ್ತಾ ಸಭದಲ್ಲಿ ನನ್ನ ತಪ್ಪಕ್ಕೆ ಭಂಗ ಆದರೆ ನಿನಗೊಂದು ಆಯುಧದ ಅವಶ್ಯಕತೆ. ನಾನು ಕೊಡ್ತೀನಿ. ಇದು ನಿನ್ನ ತಂದೆಯ ಪಟ್ಟದ ಕತ್ತಿ. ತೆಗೆದುಕೋ ಮಗನೇ. ಆಗಲಿದ್ದಾರೆ ಆದ್ರಿಂದ ಮಾತು ಏನು? ಜೋಡಿತಪ್ಪದ ಮಹಾರಾಣಿ ಯಾವ ಕಾರಣಕ್ಕೂ ದುಃಖ ಮಾಡಲಿಕ್ಕೆ ಕೂಡಮ್ಮ. ಮಗನೇ. ಆದಷ್ಟು ಬೇಗ ತಪಸ್ಸನ್ನು ಆಚರಿಸಿ ಈ ಶೂರಿತಾಪುರಗಳು ಸೇರ್ತೇನೆ. ಅಮ್ಮ ಏನು? ಅಮ್ಮ ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಶುಭವಾಗಲಿ ಮಗನೇ. ಮತ್ತೆ ಹೇಳುತ್ತಾರೆ ದೇವಾದಿ ದೇವತೆಗಳು ತ್ರೈ ಮೂರ್ತಿರುತ್ತಾರೆ. ಅದರೊಳಗೆ ಬಂದು ಬಂದವರು ಕೂಡ ಹೇಳಿದೆ ವಿಧಾನ ಹೇಳಿದಲ್ಲ ಅವರ ಪಡೆದ ವಿಚಾರ ಮಾಡಿ ಮಾತೆಯನ್ನು ತಿಳಿಸಿದೆ. ಜೋಡಿತದ ಪೀಠವೇ ಪರಿದಾಗಿತ್ತು. ಏನಿಕೊಂಡೆ ಸಂತ ಸುಖಾಂತರ ಸೇರಿಸಿದೆ. ನೇರವಾಗಿ ನಾಲ್ಕದ
ನೀನು ಕೇಳಿದರೆ ಕೊಡುವ ಹಕ್ಕು ನನಗಿಲ್ಲ. ಅನಿವಾರ್ಯವಾಗಿ ಯುದ್ಧಕ್ಕೆ ಒದಗಿ ಬಂದಿದ್ದೀಯ. ಬೆನ್ನು ತೋರಿಸು. ಬೆನ್ನಿಗೆ ಬಿದ್ದ
ಲೋಕದ ಒಡೆಯರಿಗೆ ರಾಜ್ಯ ಮಹಾಪ್ರಭುಗಳಿಗೆ ಜಯವಾಗಲಿ ಶುಭವಾಗಲಿ. ಸಾಕು ಎಲ್ಲಿದ್ದಾರೆ ದೇವತೆಗಳು? ಓಡಿ ಹೋಗಿದ್ದಾರೆ. ಓಡಿದ್ದಾರ? ಓಡಿದಂತ ದೇವತೆಗಳು ಹೇಗೆ ಬದುಕುವ ಮಾಡ್ತಾರೆ? ಹೇಗೆ ಅವರವರಾಗಿ ಬದುಕುತ್ತವ? ಆ ಬ್ರಾಹ್ಮಣರು, ಆ ಋಷಿಗಳು, ಆ ಬಡಿಗಳು ಹಾಗೆ ಎಂದಾದಿಗಳನ್ನು ಮಾಡಿ ಅವರು ಪಾಪವರ್ತಿ ಬದಲು ಕೊಡ್ತಾರೆ. ಅವಿಸರ ಹುಟ್ಟಂತ ದೇವತೆಗಳಲ್ಲ ದಿನದಿಂದ ತಿರುಗಿ ಕುಗ್ಗಿರುತ್ತಾರೆ. ಅಂತವರಿಗೆ ರಾಜ್ಯ ಮಾಡಿ ಹಾಗೆ ಹಾಗೆ ತಕ್ಕದ್ದು ನಿಮ್ಮ ಮಾತನ್ನು ಕೇಳಲಿ. ಅವರ ಶಿರವನ್ನೇ ಅದೇ ಯಾರು ಕಾಮಿಸಿ ಕಲ್ಪಿ ಸಿರಿಯರ ಉತ್ತರವನ್ನು ಸಿಗಲಿ. ಮಕ್ಕಳ ಶಿರವನ್ನು ಕಡಿರಿ, ಅವುಗಳ ಶಿರವನ್ನು ಚೆಂಡಾಡಿ ಅದಕ್ಕೆ ಸಣ್ಣ ಕತ್ತರಿಸಿ ಪೂಜೆ ಪುರಸ್ಕಾರ ಮಾಡಿ ನಿಲ್ಲಿಸಿ ದೇವಾಲಯಗಳ ಪೂಜೆ. ಇದು ಮಹಿಷಾಸುರ ರಾಜ್ಯ. ಹಾಗೆ ಸೂರ್ಯಚಂದ್ರರೇ, ನಿಮ್ಮ ಕುಲ ಮಹಿಷ ರಾಜ್ಯ ಉದಯಿಸಬೇಕಾದ್ರೆ ಅಸ್ತಯಿಸಬೇಕಾದ್ರೆ ನನ್ನ ಆಜ್ಞೆಯನ್ನು ಧಿಕ್ಕರಿಸಲಿ. ಕಠಿಣ ಶಿಕ್ಷೆ ಆಗಿತ್ತು. ಎಚ್ಚರ ಜಾತನ ನಮಸ್ತೆ ಆಚರಣೀಯ ಕಲಾಭಿಮಾನಿಗಳೇ. ಇಂದಿನ ಯಕ್ಷ ಸೇವೆಯ ಸೇವಾದಾರ ಅಮಿತವಾದಂತಹ ಉತ್ಸಾಹದಿಂದ ದೇವನಗರಿಯಲ್ಲಾಗಿದ್ದರೂ ಕೂಡ ಆ ಮಹಿಷಾಸುರನ ಹೋರಾಟ ಮಾಡಿ ಅಧಿಕಾರವನ್ನು ಕಳೆದುಕೊಂಡೆವು. ಹಾಗೆಂದು ಇಲ್ಲಿ ಗುಹೆಯ ಹೊರಡಲಾಡ್ತಾ ಇದ್ದೇವೆ. ಅದನ್ನು ಮಾಡುವುದೇನು ಪರಿಹಾರವಾಗಲಾರದು. ಆ ಮಹಿಷಾಸುರನಿಗೆ ವಿಧಿ ಹೊರಕೊಟ್ಟಿದ್ದಾನೆ. ವಿಧಿಯಲ್ಲೇ ಹೋಗಿ ಕೇಳಿಕೊಳ್ಳೋಣ. ಈ ಹಿಂದೆ ಮಹಿಷಾಸುರನಿಗೆ ನೀರಿನ ವರವನ್ನು ಕೊಟ್ಟಿದ್ದೀವಿ. ಆ ವರ ಪ್ರಭಾವದಿಂದ ಭೂಲೋಕವನ್ನು ಪಾತಾಳೆಯನ್ನು ಆಕ್ರಮಿಸಿಕೊಂಡು ಅಂತ್ಯಗೊಳಿಸಿದ್ದಾನೆ. ಹಲವು ಸಾಧನೆಗಳಂತೆ ದೇವಲೋಕವನ್ನು ಪ್ರವೇಶಿಸಿ ನಮ್ಮನ್ನೆಲ್ಲ ದೆಸೆಗಳಿಸಿದ್ದಾನೆ. ಇಂತಹ ಭೂಭಾರಕರನ್ನು ಈ ಭೂದೇವಿ ಹೇಗೆ ಹೊತ್ತಾಳೋ ನೀನೇ
ಹಾಗೆಂದು ಪರಿಹರಿಸುವರೆ ನನ್ನಿಂದಲೂ ಸಾಧ್ಯವಿಲ್ಲ. ಮತ್ತೇನು ಮಾಡು? ಎಲ್ಲವನ್ನು ತಿಳಿದು ವ್ಯವಹರಿಸುವ ಮಾಧವ ವೈಕುಂಠವನ್ನು ಸೇರೋಣ. ಏನು ಮಾವ ಕಾಡುದಾರಿಯಾಗಿ ಬರ್ತಾ ಇದೆಯಲ್ಲ? ಕಳಮಹಿಷನ ಒಬ್ಬಟಳ ದೇವ ಅವನ ವಧೆಯ ಬಗ್ಗೆ ಚಿಂತಿಸುವರೆ ಕಾಣುತ್ತಾ ಇದೆಯಲ್ಲ ಚಂದ್ರಕಾಂತ ಶೀಲ ಕುಳಿತು ಯೋಚಿಸುವ. ಸುರದ ನೊಡಗೋಡು ನಡಿತಾಡು ವೈಕುಂಠನ ಕಾಣದಿರಲು ಸಿಂಹನು ಕಾಣುವುದಿಲ್ಲ. ಬಳಿಕ ಕೈಲಾಸ ಕೈಕರನಾಗ ಪುರಗರನು ನಿಲಯದೊಳಗೆ ಪರಮೇಶ್ವರ ದೇವರು ಇಲ್ವಲ್ಲ. ಕಡವಳಿಗೆ ಬಳಿಕವರು ಏನು ಮಾಡೋಣ? ದುಗಿದ ಶರೀರ ನುಡಿ ಹರಿಹರನು ದುಗಿದಾದಿಯೊಳಗಿರುವ ಗದನವನು ಹರಿಹರರ ಪದಕೆರಗಿ ಸಕಲರು ಜಯ 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 ಹರಿಹರನ ಮಾತಾಡಿದ್ದೇನೆ ನಮಃ. ಎಂದೇಳಿ ದೇವತೆಗಳನ್ನೆಲ್ಲ ಸೇರಿಕೊಂಡು ನಿಮ್ಮ ಬಳಿಗೆ ಬರುವರೆ ಕಾರಣ ಇದೆ. ಖಡನಾದಂತಹ ಮಹಿಷಾಸುರನ ಉಪಟಳ ಅಧಿಕವಾಗಿದೆ. ದಾಳಿ ಸೃಷ್ಟಿ ಸ್ಥಿತಿ ಲಯಕಾರಿಗಳಿಗೆ ಮಾಲಕನಾಗಿರುವ ದುರ್ಗ ಮಹಿಷನ ವಧೆಗಾಗಿ ನನ್ನ ಅಂತ್ಯತೆ ಧರ್ಮದ ಉದ್ಧಾರಕ್ಕೆ ಬೇಕಾಗಿ ನನ್ನಲ್ಲಿ ಆಯ್ಕೆಯಾಗಿರುವಂತಹ ಶಿವಶಕ್ತಿ ಗಾಡಿ
ದೇವಿಗೆ ಚರಿತೆ ಅಮ್ಮ सर्वमंगल मांगल्ये शिवे सर्वार्थ साधिके शरण्ये त्र्यंबके देवी नारायण्ये नमोस्तुते नारायण्ये नमोस्तुते ಎಲ್ಲರಿಗೂ ಅಭಯ ನೀಡಿದ್ದೇನೆ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಮಕ್ಕಳೇ, ಓಂಕಾರ ಸ್ವರೂಪಿಣಿಯು ಆದಿ ಮಧ್ಯಂತರಹಿತಳು ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರಾ. ವಿಷಾಕಮಲದಂತಾಗಿದೆ ನಿಮ್ಮ ವದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿದಿರಿ. ಮಾತನಾಲಿತು ಕಳ್ಳ ಮಹಿಷರು ಘಾತನಿತ್ಯ ವರದ ಬದಲಿಯೇ ನಿನ್ನ ದಿವ್ಯ ಮಂಗಳ ಮನೋಹರ ಸ್ವರೂಪವನ್ನು ಕಂಡಾಕ್ಷಣವೇ ನಾವೆಲ್ಲರೂ ಹರ್ಷಚಿತ್ತರಾಗಿದ್ದೇವಮ್ಮ. ಭಕ್ತಿಯಿಂದ ನಿನ್ನನ್ನು ಒಲಿಸಿಕೊಳ್ಳುವುದಕ್ಕೆ ಕಾರಣ ಇದೆಯಮ್ಮ. ಧರೆಯಲ್ಲಿ ಕಾಣಿಸಿಕೊಂಡಂತಹ ದುರುಳ ಮಹಿಷ ವಿಧಾತನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿಕೊಂಡ. ಜಗಮೂರನ್ನು ಕೂಡ ಕೈವರ್ತಿಸಿಕೊಂಡು ದಾಷ್ಟ್ಯ ಪ್ರವೃತ್ತಿಯಿಂದಲೇ ಮುಂದುವರಿಯುತ್ತಾ ಇದ್ದಾರಮ್ಮ. ಜೀವ ದೇವರ ಸಂಬಂಧವಾದಂತಹ ಯಾಗ ಯಜ್ಞಾದಿ ಸತ್ಕಾರ್ಯಗಳು, ಜೀವಾತ್ಮ ಸಂಬಂಧವಾಗಿರುವಂತಹ ತಪಸ್ಸು, ಜೀವರ ಸಂಬಂಧಿಕವಾದ ದಾನ ಧರ್ಮಾದಿ ಕ್ರಿಯೆಗಳು ಯಾವುದೂ ನಡೆಯುತ್ತಾ ಇಲ್ವಮ್ಮ. ಮಹೀಭಾರಕನಾದಂತಹ ಮಹಿಷನನ್ನ ವಧಿಸಿ ನಮ್ಮನ್ನು ಧರ್ಮದ್ರೋಹಿಯಾಗಿ ಬೆಳೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೆ. ದೇವತೆಗಳನ್ನು ಭ್ರಷ್ಟರನ್ನಾಗಿ ಮಾಡಿದನೆ. ಬಿಡಿರಿ ಪ್ರೀತಿಯ ಶೀಘ್ರದಲ್ಲಿ ನಿಮಗೆಲ್ಲರಿಗೂ ಸುಖವನ್ನು ಒದಗಿಸಿಕೊಡುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ. ಎಷ್ಟೇ ಬಲಿಷ್ಠರಾಗಿ
ಆಗಿದ್ದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡಿ ಅವರ ನೆತ್ತರಿನಿಂದ ಈ ಪ್ರತಿಭೆಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿತರಾಗಿರಿ, ಭಯಗೊಳ್ಳದಿರಿ. ಎನಲು ಜಯ ಜಯನುತ ಸಕಲರು ಮಣಿಯಲಾಗಿ ಜಯ ಜಯ ನಮ್ಮನ್ನು ಅನುಗ್ರಹಿಸುವುದಕ್ಕೆ ಧರಣಿಗಿಳಿದಂತಹ ಮಹಾಮಾತೆ ನಿರಾಭರಣೆಯಾಗಿದ್ದಾಳೆ ಎಂಬ ಕಾರಣಕ್ಕೆ ಮಯ ವಿಶ್ವಕರ್ಮರು ಶ್ರೇಷ್ಠವಾದಂತಹ ವಸನ ಭೂಷಣಾದಿಗಳನ್ನು ತಂದು ತಾಯಿಯ ಪಾದಮೂಲಕ್ಕೆ ಅರ್ಪಿಸಿದವರಿದ್ದಾರೆ. ಮಾತೆಯನ್ನು ಸಾಲಂಕೃತಗೊಳಿಸುವುದಕ್ಕೆ ಬೇಕಾಗಿ ರಮೆ ಉಮೆ ವಾಣಿಯರೇ ಮುಂದಾಗುತ್ತಾ ಇದ್ದಾರಲ್ಲ, ಬೇಕಾದ ಹಾಗೆ ಶ್ರೀಮಂತರಾಗಿ ಅವರೆಲ್ಲರೂ ಅಷ್ಟು ಸೇವೆ ಮಾಡುವಾಗ ನಾವು ಸೇವೆ ಮಾಡುವುದು ಬೇಡವೇ? ಹರಿಣಿಯು ಪಡಿ ಹೇಗಾದೀತು ಬರಿಗಾಲಿನಿಂದ ಗಮಿಸಬಾರದು ಎನ್ನುವ ಹಾಗೆ ತೀರ್ಮಾನ ಮಾಡಿದಂತಹ ಪರ್ವತರಾಯ ತಾಯಿಯನ್ನು ಹೊತ್ತೊಯ್ಯುವುದಕ್ಕೆ ಕೇಸರಿಯಾಗಿ ಆಗಮಿಸುತ್ತಾರೆ.
ಬಂದಿರೋ ಸಂಚಾರ ಯಾಕೆ ಹೇಳುತ್ತೆ ನೋಡ್ರ ಬರಲಿ ಸಮಯಕ್ಕೆ ಗಂಟಿದ್ದಾರಂತೆ ಬಂದಲ್ಲ
ನಾದನತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಭಗವತಿಗೆ ದಿದಿಗೆ ಕುಟುಂಬಿನಿ ಮೋರಿ ಕುಟುಂಬಿನಿ ಮೋರಿಗಿದೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಜಯ ವಿನೋದಿನಿ ನಾದಿತ ಮೇದಿನಿ ವಿಶ್ವ ವಿನೋದಿನಿ ನಾದನತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಪರ್ದಿನಿ ಶೈಲಸುತೆ ಪರ್ದಿನಿ ಶೈಲಸುತೆ ಸುಲಭ ಭಯನಿನಗಿಲ್ಲ ಮುಂದಕ್ಕೆ ಹರುಷದಲ್ಲಿಲ್ಲ ಕವನು ಪಾಲಿಸುವೆಯೋ. ಮರೆಯದು ಮರೆಯದು ಹರಣವರು ನೀಡಿಯತ ಮರದಿಯೇ ಮರೆಯದು ಎನ್ನಯ ಕರನವನು ನಿರತ ಮರದಿ ಸುರಪಾದ ಗುರುಗಳನ್ನು ತಿಳಿದಂತಹ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಮಂದಿರಿಸಿದೆಯಾ? ಇದು ಶಾಂತರಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಟ್ಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿರಾತ್ರಿ, ಮಹಾಗೌರಿ ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಡನಾದಂತಹ ಮಹಿಷಾಸುರ ಮತ್ತು ಅಸುರನನ್ನೇ ಕೊಂದಿದ್ದೇನೆ. 10ನೇ ದಿವಸವಾದಂತಹ ಇಂದು ವಿಜಯ ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಟದ ಪೀಠ ಬರಿದಾಗಿದೆ. ಹೋಗಿ ಧೈರ್ಯದಿಂದ ನಾಟ ಬಂದಾಳು. ಆಟದಿಂದ ಕಷ್ಟವೇ, ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ನಗರಿಯನ್ನೇ ಏರಿಕೊ. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿಕೊಂಡೆ ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟ